ನಮಸ್ಕಾರ. ಇದು ಕಲಾಸಂಚಯ. ಇವತ್ತಿನ ಕಲಾಸಂಚಯದ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಅವರು. ನಾನು ಸಮಸ್ತ ವೀಕ್ಷಕರ ಪರವಾಗಿ ಪೂರ್ಣಿಮಾ ಯತೀಶ್ ರೈ ಅವರನ್ನು ಈ ಒಂದು ಮಾತುಕತೆಗೆ ಸ್ವಾಗತ ಮಾಡ್ತಿದ್ದೇನೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಪೂರ್ಣಿಮಾ ಯತೀಶ್ ರೈ ಅವರು ಯಕ್ಷಗಾನ ಕಲಾವಿದರು. ಯಕ್ಷಗಾನದಲ್ಲಿ ಕೂಡ ಯಕ್ಷಗಾನ ಕ್ಷೇತ್ರದ ಎಲ್ಲ ಒಂದು ವಿಚಾರಗಳಲ್ಲಿ ಕೂಡ ಅವರೊಬ್ಬ ಪರಿಪೂರ್ಣ ಕಲಾವಿದೆ. ಸಕಲ ಕಲಾ ವಲ್ಲಭರು ಅಂತ ನಾವು ಹೇಳ್ತೇವೆ. ಆ ರೀತಿಯಾಗಿ ಎಲ್ಲ ರೀತಿಯ ವೇಷಗಳನ್ನು ಆ ಒಂದು ವೇಷಗಾರಿಕೆಯಲ್ಲಿ ಒಂದು ಪ್ರೌಢಿಮೆಯನ್ನು ಸಾಧಿಸಿದವರು. ನಿಮಗೆ ಆಶ್ಚರ್ಯ ಅನಿಸಬಹುದು. ಅವರು ಈ ರಂಗಕ್ಕೆ ಪ್ರವೇಶ ಮಾಡಿದ ನಂತರ ಅವರು ಸಾಧಿಸಿದಂಥ ಒಂದು ಸಾಧನೆ ಅಥವಾ ಅವರು ಸಾಗಿ ಬಂದಂಥ ಒಂದು ಪಥ ಅದು ಖಂಡಿತಕ್ಕೂ ಯಾರಿಗೂ ಕೂಡ ಒಂದು ಆಶ್ಚರ್ಯ ಅನಿಸುವಂಥದ್ದು. ಯಾಕಂತ ಹೇಳಿದ್ರೆ ಒಬ್ಬ ಮಹಿಳೆ ತನ್ನ ಒಂದು ಕಡೆ ಮನೆ ಸಂಸಾರ ಜೊತೆಗೆ ಅವರದೇ ಆದಂಥ ಅವರಿಗೆ ಉದ್ಯಮ ಇದೆ. ಆ ಉದ್ಯಮದ ಕಡೆಗೆ ಗಮನ, ಜೊತೆಗೆ ಮಕ್ಕಳ ಪರಿಪಾಲನೆ, ಇವೆಲ್ಲದರ ನಡುವೆ ಮತ್ತು ಅನೇಕ ರೀತಿಯ ಸಾಮಾಜಿಕ ಸೇವೆ, ಸಾಮಾಜಿಕ ಬದ್ಧತೆಯ ಕಾರ್ಯಕ್ರಮಗಳು, ಇದರೆಲ್ಲದರ ನಡುವೆ ಯಕ್ಷಗಾನಕ್ಕೆ ನಾನು ಸಾಮಾನ್ಯವಾಗಿ ಒಬ್ಬ ಪ್ರೊಫೆಷನಲ್ ಆರ್ಟಿಸ್ಟ್ ಅಂತ ನಾವೇನು ಹೇಳ್ತೇವೆ, ವೃತ್ತಿಪರ ಕಲಾವಿದರು ಅಂತ ಏನು ಹೇಳ್ತಾರೆ, ಅವರದೇ ಮಟ್ಟಕ್ಕೆ ಅಥವಾ ಅದೇ ತೂಕಕ್ಕೆ ಸಮಾನವಾದಂಥ ಒಂದು ವೇಷಗಾರಿಕೆಯನ್ನು ಇವತ್ತು ಮಾಡಿಕೊಂಡು ನಮ್ಮ ಜೊತೆಗೆ ಪೂರ್ಣಿಮಾ ಅವರು ಸಾಧಿಸಿರುವಂಥ ಅಥವಾ ಯಕ್ಷಗಾನ ರಂಗದಲ್ಲಿ ಅವರಿಗೆ ಇವತ್ತು ಅವರು ಅಭಿಮಾನಿ ಬಳಗ ದೊಡ್ಡ ಮಟ್ಟದಲ್ಲಿ ಇದ್ದಾರೆ. ಪೂರ್ಣಿಮಾ ರೈ ಅವರ ಸಾಧನೆ ಅಥವಾ ಅವರು ಸಾಗಿ ಬಂದಂಥ ರೀತಿ ಅಂಥದ್ದು, ಆ ರೀತಿಯ ಒಬ್ಬ ಛಲಗಾರ್ತಿಯವರು, ಒಬ್ಬ ಕಲೆಯನ್ನು ಒಲಿಸಿಕೊಂಡಿರುವಂಥ ಒಬ್ಬ ಸಾಧಕಿ. ನಾನು ಒಂದೆರಡು ವಿಚಾರಗಳನ್ನು ಪೂರ್ಣಿಮಾ ಯತೀಶ್ ರೈ ಅವರ ಬಗ್ಗೆ ನಿಮ್ಮ ಮುಂದೆ ಇರಿಸಿ ನಾನು ಆಮೇಲೆ ಅವರ ಜೊತೆಗೆ ಮಾತುಕತೆಗೆ ಬರ್ತೇನೆ. ಪೂರ್ಣಿಮಾ ಯತೀಶ್ ರೈ ಅವರ ಪತಿ ಯತೀಶ್ ರೈ ಬಿ ಚಿಲ್ಯಾಡ್ಕ ಅವರು, ಆಮೇಲೆ ಮಕ್ಕಳು ಸಾಕ್ಷ್ಯ ವೈ ರೈ ಮತ್ತು ಸಾತ್ವಿಕ್ ವೈ ರೈ, ಆಮೇಲೆ ಬಿಕಾಂ ಪದವೀಧರರು, ಜೊತೆಗೆ ಜಾನಪದ ನೃತ್ಯ, ನಾಟಕ, ಕ್ರೀಡೆಯಲ್ಲಿ ಆಸಕ್ತಿ ಇರುವವರು. ಶ್ರೀ ಗಣೇಶ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಬೈಕಂಪಾಡಿ ಇದರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. 1988ರಲ್ಲಿ ರಂಗಪ್ರವೇಶ ಮಾಡಿರುವಂಥದ್ದು ಪುಣ್ಯಕೋಟಿ ಪ್ರಸಂಗದ ಮೂಲಕ. ಮತ್ತು ಅನೇಕ ನಂತರದಿಂದ ಅವರು ಯಾವತ್ತೂ ಕೂಡ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಬಹುಶಃ 500ಕ್ಕಿಂತಲೂ ಹೆಚ್ಚು ಪ್ರಸಂಗಗಳಲ್ಲಿ ಒಂದು ಪಾಲು ಪಡೆದವರು. ಮತ್ತು ಅವರಿಗೆ ಅತ್ಯಂತ ಅರ್ಹವಾಗಿ ಅವರ ಸಾಧನೆಗೆ ಅನೇಕ ಪುರಸ್ಕಾರಗಳು. ಅತ್ಯಂತ ಪ್ರಮುಖವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದದ್ದು ಕರ್ನಾಟಕ ಸರ್ಕಾರದ್ದು ಕಿತ್ತೂರ ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ 2015-16 ಸಾಲಲ್ಲಿ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಇದು. ಆನಂತರ ಸಾಲು ಪ್ರಶಸ್ತಿಗಳು: ಕರ್ನಾಟಕ ಯಕ್ಷ ಮಹಿಳಾ ರತ್ನ ಪ್ರಶಸ್ತಿ, ವಿಶ್ವ ತೌಳವ ಸೇರಿ ಪ್ರಶಸ್ತಿ, ಯಕ್ಷಲಕ್ಷ್ಮಿ ಪ್ರಶಸ್ತಿ, ಯಕ್ಷ ರಕ್ಷ ಪ್ರಶಸ್ತಿ, ಯಕ್ಷ ಧ್ರುವ ಪ್ರಶಸ್ತಿ, ಯಕ್ಷ ಪ್ರತಿಭೆ, ಸಂಸ್ಕೃತ ಸಿರಿ, ಯಕ್ಷ ಸಾಧಕಿ, ಯಕ್ಷ ಪ್ರಮಿಳ, ಯಕ್ಷಾನುಗ್ರಹ, ಯಕ್ಷಕಲಾ, ಸಂಕ್ರಾಂತಿ ಪುರಸ್ಕಾರ, ಯಕ್ಷ ಶಿಕ್ಷಕಿ, ಈ ರೀತಿಯಾಗಿ ಅನೇಕ ಪ್ರಶಸ್ತಿಗಳು. ಮತ್ತು ನಾನು ಆರಂಭದಲ್ಲೇ ಹೇಳಿದಾಗೆ ಎಲ್ಲ ರೀತಿಯ ವೇಷಗಳಲ್ಲೂ ಕೂಡ ಅವರು ಪ್ರಾವೀಣ್ಯವನ್ನು ಪಡೆದವರು. ಅದು ಪಗಡಿ ವೇಷ ಇರ್ಬೋದು, ಸ್ತ್ರೀ ವೇಷ ಇರ್ಬೋದು, ಹಾಸ್ಯ ಇರಬಹುದು, ಅಥವಾ ಬಣ್ಣದ ವೇಷನೇ ಇರಬಹುದು. ಅನೇಕ ಈ ನಮ್ಮ ಕರಾವಳಿ, ಅದು ಕಾಸರಗೋಡು ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಅಥವಾ ಉಡುಪಿ ಈ ಭಾಗದ ಎಲ್ಲ ಯಕ್ಷಗಾನ ಕಲಾ ಸಂಘಟನೆಯವರು, ದೇವಸ್ಥಾನದವರು, ಮಠಾಧೀಶರುಗಳು ಪೂರ್ಣಿಮಾ ರೈ ಅವರ ಈ ಒಂದು ಕಲಾ ಸೇವೆಯನ್ನು ನೋಡಿ ಅವರಿಗೆ ಗೌರವಿಸಿದ್ದಾರೆ. ಜೊತೆಗೆ ಸದಾ ಬೆಂಬಲಕ್ಕೆ ನಿಂತಿದ್ದಾರೆ ಮತ್ತು ಬೆನ್ನು ತಟ್ಟಿದ್ದಾರೆ. ನಾನು ಇಲ್ಲಿ ಗಮನಿಸಬೇಕಾದದ್ದು ಅವರು ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥ ಒಂದೆರಡು ಸಂಸ್ಥೆಗಳನ್ನು ನಾನು ನಿಮ್ಮ ಮುಂದಕ್ಕೆ ಹೇಳ್ತೇನೆ. ಅನೇಕ ಸಂಸ್ಥೆಗಳಿದ್ದಾವೆ. ಪ್ರಮುಖವಾದಂಥದ್ದು ಅತ್ಯಂತ ಪ್ರತಿಷ್ಠಿತವಾದಂಥ ಶ್ರೀ ಮಹಾಗಣಪತಿ ಯಕ್ಷಗಾನ ಮಹಿಳಾ ಯಕ್ಷಗಾನ ಸಂಘ ಬಾಳ ಕಾಟಿಪಳ್ಳ, ಆಮೇಲೆ ಗೋವಿಂದಸ್ ಕಾಲೇಜಿನ ಅಧ್ಯಯನ ಕೇಂದ್ರ, ಯಕ್ಷಗಾನ ಅಧ್ಯಯನ ಕೇಂದ್ರ, ವಿದ್ಯಾದಾಯಿನಿ ಮಕ್ಕಳ ಮೇಳ, ಸಿದ್ಧಿವಿನಾಯಕ ಪ್ರೌಢಶಾಲೆ ಗಣೇಶ್ಪುರ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ MRPL, ಮಹಾಗಣಪತಿ ಮಕ್ಕಳ ಮತ್ತು ಮಹಿಳಾ ಮಂಡಳಿ ಕಟ್ಲಾ ಸುರತ್ಕಲ್, ಈ ಎಲ್ಲ ಸಂಸ್ಥೆಗಳಲ್ಲಿ ಅವರು ಯಕ್ಷಗಾನ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಸಮಾಜ ಸೇವೆಯ ವಿಚಾರಕ್ಕೆ ಬಂದಾಗ ಯಕ್ಷಗಾನದ್ದೇ ಒಂದು ಭಾರಿ ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದಂಥ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಆ ಒಂದು ಸಂಸ್ಥೆಯ ಮಂಗಳೂರು ಕೇಂದ್ರದ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ 6 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. ಜೊತೆಗೆ ಬಂಟರ ಸಂಘದಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸಿದವರು. ಪ್ರದರ್ಶನಕ್ಕೆ ಬಂದಾಗ
ಕರ್ನಾಟಕದ ಆಚೆಗೆ ಕೂಡ ಅದು ಮುಂಬೈ ಇರಬಹುದು, ದೆಹಲಿ ಇರ್ಬೋದು, ಚೆನ್ನೈ ಇರಬಹುದು ಪ್ರದರ್ಶನವನ್ನು ನೀಡಿದ್ದಾರೆ. ಲಂಡನ್ನಲ್ಲಿ ಕೂಡ ಏನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಯಕ್ಷಗಾನಕ್ಕೆ ಏನು ಪೂರ್ಣಿಮಾ ಯತೀಶ್ ರೈ ಅವರ ಕೊಡುಗೆ ಅದು ಅತ್ಯಂತ ಏನು ಅನನ್ಯವಾದದ್ದು. ಪೂರ್ಣಿಮಾ ಯತೀಶ್ ರೈ ಅವರ ನಡೆದು ಬಂದ ಒಂದು ಹಾದಿಯ ಬಗ್ಗೆ ಮತ್ತು ಅವರು ಏನು ಯಕ್ಷಗಾನಕ್ಕೆ ಅವರಿಗೆ ಯಾವ ರೀತಿಯಾದೊಂದು ಸಂಪರ್ಕ, ಜೊತೆಗೆ ಯಾವ ರೀತಿಯಾಗಿ ಯಕ್ಷಗಾನದಲ್ಲಿ ಅವರಿಗೆ ಪ್ರವೇಶ ಪಡಲಿಕ್ಕೆ ಸಾಧ್ಯ ಆಯಿತು, ಈ ಎಲ್ಲ ವಿಚಾರಗಳನ್ನು ಅವರು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಾನು ಅನೇಕ ಮಂದಿ ಅವರ ಬಗ್ಗೆ ಬಲ್ಲವರು, ಅವರ ಸ್ನೇಹಿತ ವಲಯದವರು, ಅವರ ಜೊತೆಗೆ ಕೂಡ ಇವತ್ತು ಮಾತಾಡಲಿಕ್ಕಿದ್ದೇನೆ. ನೀವು ಕೂಡ ನಮಗೆ ಕಾಲ್ ಮಾಡಿ ಮಾತಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಟಿವಿಯಲ್ಲಿ ಇರುತ್ತೆ, ಟಿವಿಯಲ್ಲಿ ಕೆಳಗೆ ಬರ್ತಾ ಇರುತ್ತೆ. 0824 ಆಮೇಲೆ 2224040 ಈ ನಂಬರ್ಗೆ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಸ್ಕ್ರೀನಲ್ಲಿ ಇದು ಬರ್ತಾ ಇರುತ್ತೆ. ನಾನು ಪೂರ್ಣಿಮಾ ಯತೀಶ್ ರೈ ಅವರನ್ನು ಮಾತುಕತೆಗೆ ಆಹ್ವಾನ ಮಾಡೋ ಸಂದರ್ಭದಲ್ಲಿ, ಮೇಡಮ್ ನಾನು ಹೇಳಿದ್ದು ಸ್ವಲ್ಪ, ತುಂಬ ನಿಮ್ಮ ಸಾಧನೆ ಅದು ಸಾಗರದಷ್ಟು. ನಾನು ಯಕ್ಷಗಾನ ಕ್ಷೇತ್ರಕ್ಕೆ ವಿಚಾರಕ್ಕೆ ಬರುವಾಗ ಸಾಮಾನ್ಯವಾದಂಥ ನಮ್ಮಲ್ಲೊಂದು ಮಾತು, ಯಕ್ಷಗಾನ ಗಂಡು ಕಲೆ ಅಂತ. ಯಕ್ಷಗಾನ ಗಂಡು ಕಲೆ, ಈ ಏನು ಘೋಷವಾಕ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಕ್ಷಗಾನ ಗಂಡು ಕಲೆ ಅಂತಲೇ ಪ್ರಚಾರ. ಹೌದು. ಯಾಕಂತ ಹೇಳಿದ್ರೆ ಅದು ಗಂಡಸರೇ ಮಾಡ್ತಿದ್ದ ಕಾರಣ ಗಂಡು ಕಲೆ ಅಂತ ಹೇಳ್ತಾರೆ. ಹಾಗಲ್ಲ, ಅದು ಯಕ್ಷಗಾನ ಅಂದ್ರೆ ಒಂಥರ ಗಂಭೀರತೆಯಿಂದ ಕೂಡಿದಂತಹ ಕಲೆ. ಅದು ಸ್ವಲ್ಪ ಅಂದ್ರೆ ವೇಷಭೂಷಣ ಆಗ್ಲಿ, ಮಾತುಗಾರಿಕೆ ಆಗ್ಲಿ, ಪ್ರತಿಯೊಂದು ಅದರ ಆಯಾಮಗಳನ್ನು ನೋಡಿದ್ರೆ ಗಂಡಸರು ಮಾಡುವ ರೀತಿ ಇರುವ ಕಾರಣ ಅದನ್ನು ಗಂಡು ಕಲೆ ಅಂತ ಮೊದಲಿನವರು ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಅದು ಗಂಡು ಕಲೆ ಅಂತ ಅಲ್ಲದೆ ಹೆಣ್ಣು ಕಲೆ ಅಂತ ಆಗ್ತಾ ಉಂಟೆ. ಖಂಡಿತ. ಸೊ ಹಾಗಾಗಿ ಮಹಿಳೆ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವ ವಿಚಾರದಲ್ಲಿ ಏನು ಹೇಳ್ತೀರಿ ನೀವು? ಅಂದ್ರೆ ಯಕ್ಷಗಾನದಲ್ಲಿ ಈಗ ಹೆಚ್ಚಾಗಿ ಮಹಿಳೆಯರು ತೊಡಗಿಸಿಕೊಳ್ತಾ ಇದ್ದಾರೆ, ಎಲ್ಲಾ ವಿಧದಲ್ಲೂ ಭಾಗವಹಿಸಿ ಪುರುಷ ಸಮಾನ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಯಕ್ಷಗಾನದಲ್ಲಿ ಗಂಡಸರಷ್ಟು ಮಹಿಳೆಯರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಅಂತ ನನ್ನ ಕಷ್ಟ. ಆದರೂ ಕೂಡ ಒಂದು ಯಕ್ಷಗಾನ ರಂಗದಲ್ಲಿ ಒಂದು ಯಶಸ್ವಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಈಗ ಮಹಿಳೆಯರಿಗೆ ಕೆಲವು ವಿಚಾರಗಳಲ್ಲಿ ಯಕ್ಷಗಾನದಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ಕೂಡ ಒಟ್ಟಾರೆಯಾಗಿ ಒಂದು ಯಕ್ಷಗಾನದಲ್ಲಿ ಪರಿಪೂರ್ಣ ಕಲಾವಿದೆಯಾಗಿ ಮೂಡಿ ಬರಲಿಕ್ಕೆ ತೊಡಕೇನಾದ್ರೂ ಉಂಟಂತ ಅನಿಸುತ್ತಾ? ಇಲ್ಲ, ಅಂದ್ರೆ ಯಕ್ಷಗಾನದಲ್ಲಿ ಭಾಗವಹಿಸುವುದು ತುಂಬಾ ಸುಲಭ ಅಂತಲೇ ನನಗೆ ಅನಿಸ್ತಾ ಇದೆ ಈಗ. ಯಾಕಂತ ಹೇಳಿದ್ರೆ ಯಾವ ಆಯಾಮದಲ್ಲಿ ನೋಡಿದ್ರು ನಮ್ಗೆ ತೊಂದರೆ ಅಂತ ಆಗ್ಲಿಲ್ಲ. ಹಾಗಾಗಿ ಯಕ್ಷಗಾನ ಮಹಿಳೆಯರಿಗೆ ಸೂಕ್ತ ಅಂತ ಹೇಳ್ಬಹುದು. ಅಂದ್ರೆ ನಾನು ಒಂದು ರೀತಿಯಲ್ಲಿ ಕಷ್ಟ ಹೇಳಿದ್ರೆ ವ್ಯವಸಾಯವಾಗಿ ಅದನ್ನು ಮಹಿಳೆಯರು ತೆಗೆದುಕೊಳ್ಳುವುದು ಸ್ವಲ್ಪ ಕಷ್ಟ ಅಂತ. ಪೂರ್ಣಾವಧಿಯ ಒಂದು ಪ್ರೊಫೆಷನ್ ಆಗಿ ವೃತ್ತಿಯಾಗಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ. ವೃತ್ತಿಪರ ಕಲಾವಿದರ ಹಾಗೆ ಈಗ ಮೇಳದಲ್ಲಿ ತೊಡಗಿಸಿ ಹೋಗುವುದು ಕಷ್ಟ. ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಸಂಸಾರದ ಜವಾಬ್ದಾರಿ ಇದೆ, ಮತ್ತೆ ಬೇರೆ ವಿಧವಾಗಿ ನಮ್ಗೆಲ್ಲ ಕೆಲವೆಲ್ಲ ಆಯಾಯ ಕಟ್ಟುನಿಟ್ಟುಗಳಿಗೆ ನಾವು ಒಳಪಡಬೇಕಾಗ್ತದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಹಾಗೆ ಕಷ್ಟ ಹೇಳಿದ್ದು. ಹಾಗಂತ ಪಾತ್ರ ನಿರ್ವಹಣೆಯಲ್ಲಿ ಗಂಡಸರಿಗೆ ಸರಿಸಮಾನವಾಗಿ ಮಾಡುವವರು ಇದ್ದಾರೆ, ಮಾಡಬಹುದು. ಮಾಡಬಹುದು ಅನ್ನೋದಕ್ಕೆ ನೀವೇ ಒಂದು ಸಾಕ್ಷಿ. ನಾನು ಕೇಳಿದ ಪ್ರಶ್ನೆ ಅದೇ. ಒಂದು ಯಕ್ಷಗಾನದಲ್ಲಿ ಪಾತ್ರಾಭಿನಯದ ವಿಚಾರಕ್ಕೆ ಬರುವಾಗ ಮಹಿಳೆ ಒಂದು ಯಶಸ್ವಿ ಕಲಾವಿದೆಯಾಗಿ ನಿರ್ವಹಣೆ ಮಾಡೋದಕ್ಕೆ ಯಾವ ತೊಂದರೆಯೂ ಇಲ್ಲ, ಖಂಡಿತವಾಗಿ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಅದರಲ್ಲಿ ಈಗ ಒಂದು ಕಲೆ ಅಂತ ಹೇಳಿದ್ರೆ ಅದನ್ನು ಆರಾಧಿಸ್ಬೇಕು, ನಾವು ಅದನ್ನು ಪೂಜಿಸ್ಬೇಕು, ಅದನ್ನು ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಅದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡ್ರೆ ಯಾವ ರೀತಿಯ ತೊಡಕುಗಳು ನಮ್ಗೆ ಪಾತ್ರದಲ್ಲಿ ಆಗ್ಲಿ, ಅಭಿನಯಿಸುವುದಕ್ಕಾಗ್ಲಿ ಅಥವಾ ಯಾವುದೇ ಒಂದು ವಿಧದಲ್ಲಿ ಯಕ್ಷಗಾನ ಪಾತ್ರ ಮಾಡುವುದಕ್ಕೆ ನಮ್ಗೆ ಏನು ತೊಂದರೆ, ಪರಿಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಂಡ್ರೆ ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯಲಿಕ್ಕೆ ಖಂಡಿತವಾಗಿ ಹೌದು. ನಾವು ಆಸ್ವಾದಿಸಬೇಕು, ಅದನ್ನು ನಾವು ಅರ್ಥವಿಸಿಕೊಳ್ಬೇಕು. ಆ ಪಾತ್ರ ಏನು, ಆ ಪಾತ್ರದ ಬಗ್ಗೆ ನಮ್ಗೆ ಯಾವ ರೀತಿಯಾಗಿ ನಾವು ಅಭಿನಯಿಸಬೇಕು. ಹಾಗಂತ ಈಗ ಅರ್ಜುನ್ ಅಂತ ಆದ್ರೆ ಅದು ಸಾತ್ವಿಕ ಪಾತ್ರ, ಆ ಸಾತ್ವಿಕತೆಯನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ರಂಗದಲ್ಲಿ. ಹಾಗಾಗಿ ಆಯಾಯ ಪಾತ್ರಗಳಿಗೆ ಆಯಾಯದಂತಹ ಒಂದು ಅಭಿನಯವನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಮಹಿಳೆಯರಿಗೆ ಕೂಡ ಯಾವ ತೊಂದರೆ ಇಲ್ಲ, ಅಂದ್ರೆ ಪಾತ್ರ ವಹಿಸುವುದಕ್ಕೆ ಸುಲಭ ಆಗ್ತದೆ. ಈ ಪ್ರಶ್ನೆ ಬೇಕಾಗಿತ್ತು ನನಗೆ, ಈ ಉತ್ತರ. ಅಂದ್ರೆ ಯಕ್ಷಗಾನ ಗಂಡು ಕಲೆ ಮಾತ್ರ ಅಂತ ಏನೋ ಒಂದು ನಮ್ಮಲ್ಲಿ ಒಂದು ಸಿದ್ಧ ಮಾದರಿಯ ಒಂದು ಘೋಷಣೆ ಇದೆ. ಅದನ್ನು ಒಡೆದು ನಾವು ತೋರಿಸಿದ್ದೇವೆ.
ಖಂಡಿತ. ಅಂದ್ರೆ ಈಗ ದೀಂಗಿಣ ಹೊಡೆಯುವುದಾಗ್ಲಿ ಅಥವಾ ರಂಗಸ್ಥಳದಲ್ಲಿ ಸ್ವರವನ್ನು ತೆಗೆಯುವುದಾಗ್ಲಿ, ರಾಕ್ಷಸ ಪಾತ್ರಕ್ಕೆ ನಾವು ಸ್ವರಗಳನ್ನು ಬದಲಿಸಬೇಕಾಗ್ತದೆ. ಕೆಲವರು ಹೇಳ್ತಾರೆ ಹೆಣ್ಣು ಮಕ್ಕಳು ಸ್ವರ ಇಲ್ಲ ಅಂತ, ಅದನ್ನು ನಾವು ಮೀರಿಸಿದ್ದೇವೆ ಅಂತ ಹಲವು ಕಲಾವಿದರಿದ್ದೇವೆ. ಸ್ವರವನ್ನು ಬದಲಾಯಿಸಿ ರಾಕ್ಷಸ ಪಾತ್ರಕ್ಕೆ ಅನುಗುಣವಾಗಿ, ಮತ್ತೆ ಗಂಡಸರ ಹಾಗೆ ದೀಂಗಿಣ ತೆಗೆಯುವುದಾಗ್ಲಿ, ಪ್ರತಿಯೊಂದರಲ್ಲೂ ಅವರಿಗೇನು ಕಡಿಮೆ ಇಲ್ಲದ ಹಾಗೆ ರಂಗದಲ್ಲಿ ಪ್ರಸ್ತುತಿಯನ್ನು ಮಾಡ್ತಾ ಇದ್ದೇವೆ ನಾವೆಲ್ಲ ಮಹಿಳೆಯರೆಲ್ಲ. ಹಾಗಾದರೆ ನೀವು ಆರಂಭದಲ್ಲಿ ಹೇಳಿದಾಗೆ ಯಕ್ಷಗಾನ ಕೇವಲ ಗಂಡು ಕಲೆ ಮಾತ್ರ ಅಲ್ಲ, ಅದು ಹೆಣ್ಣು ಮಕ್ಕಳಿಗೆ ಕೂಡ ಅಷ್ಟೇ ಅಲ್ಲಿ ಪ್ರೌಢಿಮೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಎಸ್ ಮೇಡಮ್, ನಾನು ಮೂಲ ವಿಚಾರಕ್ಕೆ ಬರುವಂಥದ್ದು, ನೀವು ಯಕ್ಷಗಾನದಲ್ಲಿ ಆಸಕ್ತಿ ತೋರಿಸಲಿಕ್ಕೆ ಏನು ಪ್ರೇರಣೆ, ಹೇಗೆ ಯಾವ ಒಂದು ಕಾರಣದಿಂದಾಗಿ ಯಕ್ಷಗಾನದ ಮೇಲೆ ನಿಮಗೆ ಈ ರೀತಿ ಒಂದು ಆಸಕ್ತಿ ಮೂಡಿತ್ತು, ಎಲ್ಲಿಂದ, ಯಾವಾಗ? ನಾವು ಬಾಲ್ಯದಲ್ಲಿ ಬಾಳಗ್ರಾಮ ಅಂತ ಇದ್ದದ್ದು, ಅಲ್ಲಿ ಬಾಳ ಅಲ್ಲಿ ಅಂದ್ರೆ ನಾವು ಆಗ ಎಂತ ಹೇಳ್ತಾರೆ, ನೀವು ಹೇಳಿದಾಗೆ ಯಕ್ಷಗಾನ ಗಂಡು ಕಲೆ, ಅದು ನಾವು ಕನಸಿನಲ್ಲಿ ಎಣಿಸುವಂತದ್ದೆಲ್ಲ. ಹಾಗಂತೇಳಿ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಜಾನಪದ ನಾಟ್ಯವ ಅಥವಾ ಪೌರಾಣಿಕ ನಾಟವ ಇದರಲ್ಲಿ ಆಸಕ್ತಿಯನ್ನು ಹೊಂದಿ ಭಾಗವಹಿಸ್ತಾ ಇದ್ದವಳು. ಛದ್ಮವೇಷ ಸ್ಪರ್ಧೆ, ಇಂಥ ಕಾರ್ಯಕ್ರಮ. ಮತ್ತೆ ಬಾಣದಲ್ಲಿ ಹಲವಾರು ಕಟೀಲು ಮೇಳದ ಯಕ್ಷಗಾನಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರಿಗೆ ವ್ಯವಸ್ಥೆ ನಮ್ಮ ಮನೆಯಲ್ಲೇ ಇರ್ತಿತ್ತು. ನಮ್ಮ ಅಣ್ಣ ಮಾಧವ್ ಶೆಟ್ಟಿ ಬಾಳ ಅಂತ, ಅವರು ಉದ್ಯಮಿ, ಹವ್ಯಾಸಿ ಯಕ್ಷಗಾನ ಕಲಾವಿದ್ರು ಹೌದು. ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಹಾಗಾಗಿ ಅಣ್ಣನ ಆ ಆಸಕ್ತಿಯಿಂದ ಕಲಾವಿದರೆಲ್ಲರ ಪರಿಚಯ ಆಗ್ತಿತ್ತು. ನಾವು ಯಕ್ಷಗಾನದಲ್ಲಿ ಅಂದ್ರೆ ಅದನ್ನು ನೋಡುವ ಹಾಗೆ ಕಲಾವಿದರನ್ನು ಕೂಡ ಹತ್ತಿರದಿಂದ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಮತ್ತೆ ನಮ್ಮ ಮನೆ ಹತ್ತಿರ ಯಕ್ಷಗಾನ ಆಗುವ ಕಾರಣ ಅದನ್ನು ತುಂಬಾ ಪ್ರೀತಿಯಿಂದ ಆಸ್ವಾದಿಸ್ತಾ ಇದ್ದೇವೆ. ಮೊದ್ಲಿನ ಹಾಗೆ ಈಗ ಅದು ಹಳ್ಳಿ ಅಲ್ಲ, ಬೇರೆ ಕಡೆ ಹೋಗುವಂತದ್ದಿಲ್ಲ. ಹಾಗೆ ರಾತ್ರಿಯಿಂದ ಬೆಳಿಗ್ಗೆ ತನಕ ನೋಡಿ ಆಮೇಲೆ ನಮ್ಮ ಅಣ್ಣ ಹೇಗೂ ಯಕ್ಷಗಾನದಲ್ಲಿ ಅವರಿಗೆ ಒಂದು ಆಸಕ್ತಿ ತುಂಬಾ ಇತ್ತು. ಅದೇ ನಮ್ಗೆ ಆಸೆ ಅಲ್ಲ, ಈ ಶಾಲೆಯಲ್ಲಿ ನಮ್ಗೆ ಆಟದ ಸಮಯ ಸಿಕ್ತಿತ್ತು. ಆ ಸಂದರ್ಭ ಈ ಯಕ್ಷಗಾನ ನೋಡಿ ಮಹಿಷಾಸುರನಾಗಿ, ದೇವೇಂದ್ರನಾಗಿ, ದೇವಿಯಾಗಿ ನಮ್ಮದೊಂದು ಹೆಣ್ಣು ಮಕ್ಕಳ ತಂಡ ನಾವು ಅಭಿನಯಿಸ್ತಾ ಇದ್ದೇವೆ ಅಲ್ಲಿ ಆಟದ. ಅಂದ್ರೆ ನಮ್ಗೆ ಆಸೆ ಉಂಟು, ಅದನ್ನು ಪ್ರದರ್ಶಿಸ್ಲಿಕ್ಕೆ ಆಗುದಿಲ್ಲ. ಆಗಿನ ಕಾಲಮಾನ ಹಾಗಿತ್ತು, ಹೆಣ್ಣು ಮಕ್ಕಳಿಗೆ 4 ಗೋಡೆಯ ಒಳಗೆ ಇರ್ಬೇಕು, ಹೊರಗೆ ಹೋಗುವಾಗಿಲ್ಲ. ಆ ಕಟ್ಟುನಿಟ್ಟಿನಲ್ಲಿ ಅದು ಗಂಡು ಕಲೆ ಇರ್ಲಿಕ್ಕೂ ಸಾಕು. ಅಂದ್ರೆ ಯಕ್ಷಗಾನ ಅಂದ್ರೆ ಊರಿಂದ ಊರಿಗೆ ಹೋಗ್ಬೇಕು, ರಾತ್ರಿಯ ಸಮಯ. ಹಾಗಾಗಿ ಅದು ಆ ರೀತಿ ಬಂದಿದ್ದು. ಹಾಗೆ ಆ ಒಡನಾಟದಿಂದ ಯಕ್ಷಗಾನವನ್ನು ನಾವು ತುಂಬಾ ಪ್ರೀತಿಸ್ತಾ ಇದ್ದೇವೆ. ಅಲ್ಲಿ ಒಂದು ನಿಮಗೆ ಅಭಿರುಚಿ ಉಂಟಾಯ್ತು. ಆ ಅಭಿರುಚಿಯನ್ನು ನೀವು ನಿಮ್ಮದೇ ಸಹಪಾಠಿಗಳ ಜೊತೆಗೆ ಆಟದ ಮೈದಾನದಲ್ಲಿ ಕಾರ್ನರ್ ಅಲ್ಲಿ ನಿಮ್ಮಷ್ಟಕ್ಕೆ ಪ್ರದರ್ಶನ ಮಾಡಿಕೊಳ್ತಾ ಇದ್ದೀರಿ. ಯಾವಾಗ ನೀವೊಂದು ಇದರ ಬಗ್ಗೆ ಒಂದು ತರಬೇತಿ ಪಡೀಲಿಕ್ಕೆ ಅಥವಾ ಒಂದು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಅಥವಾ ಒಂದು ಅವಕಾಶ ಯಾವಾಗ ಬಂತು ಮೇಡಮ್? ನಮ್ಗೆ ಅಂದ್ರೆ ನಮ್ಮ ಅಣ್ಣ ಅದೇ ಯಕ್ಷಗಾನ ಕಲಾವಿದರಾದ ಕಾರಣ ಒಂದ್ಸಲ ಪುಣ್ಯಕೋಟಿ ಎಂಬ ಯಕ್ಷಗಾನ. ಎಸ್, ನಾನು ಬರ್ತೇನೆ. ಇಲ್ಲಿ ನಮ್ಮ ಜೊತೆಗೆ ಸಾಯಿ ಸುಮನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ಹಲೋ, ನಮಸ್ತೆ. ಎಸ್, ಪೂರ್ಣಿಮಾ ಯತೀಶ್ ರೈ ಅವರು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪೂರ್ಣಿಮಕ್ಕ ನಮಸ್ತೆ. ನಮಸ್ತೆ. ಪೂರ್ಣಿಮಕ್ಕನ ಬಗ್ಗೆ ಹೇಳಬೇಕು ಅಂತಾದ್ರೆ ಬಹುಶಃ ಸ್ವಲ್ಪ ಸಮಯ ಅಂತ ಸಾಕಾಗ್ಲಿಕ್ಕೆ ಇಲ್ಲ. ಯಾಕಂದ್ರೆ ಅವರು ಕಲೆಯಲ್ಲಿ ಬೆಳೆದದ್ರ ಜೊತೆಗೆ, ಕಲೆಯನ್ನ ಬೆಳೆಸಿದ್ರ ಜೊತೆಗೆ ಅನೇಕ ಮಹಿಳಾ ಕಲಾವಿದರನ್ನ ಬೆಳೆಸಿ ಒಂದು ಯಕ್ಷಗಾನ ರಂಗದಲ್ಲಿ ಪರಿಚಯಿಸಿದವರು ಪೂರ್ಣಿಮಕ್ಕ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಗ್ರೇಟ್ ಗ್ರೇಟ್. ಅನೇಕರು ಮಹಿಳಾ ಕಲಾವಿದರು ಅವಕಾಶ ಇಲ್ಲ ಅಂತ ಆದಾಗ ಅವರನ್ನು ಸಂಪರ್ಕಿಸ್ತಾರೆ. ಅಕ್ಕ ನನಗೊಂದು ಅವಕಾಶ ಕೊಡಬಹುದಾ ವೇಷ ಮಾಡ್ಲಿಕ್ಕೆ ಅಂತ ಹೇಳಿ. ಯಾಕಂದ್ರೆ ಎಲ್ಲಾ ಕಡೆಗಳಲ್ಲಿ ಮಹಿಳಾ ಯಕ್ಷಗಾನಕ್ಕಂತ ಹೇಳುವಂತ ಪ್ರೋತ್ಸಾಹ ಇಲ್ಲ. ಆ ಕಾರಣಕ್ಕಾಗಿ ಅವರನ್ನ ಸಂಪರ್ಕಿಸಿ ಅವರು ಅವಕಾಶ ಕೊಟ್ಟು ಹೀಗೆ ಅನೇಕರನ್ನ ಯಕ್ಷಗಾನ ರಂಗಕ್ಕೆ ಮಹಿಳಾ ಕಲಾವಿದರನ್ನ ಪರಿಚಯಿಸಿದವರು. ವಿಶೇಷವಾಗಿ ನನ್ನ ಅನುಭವವನ್ನೇ ಹೇಳಬೇಕು ಅಂತಾದ್ರೆ ಮತ್ಸರಿ ಅಲ್ಲದ ಮಾತ್ರ ಹೃದಯ ಅಂತ ಹೇಳಬಹುದು. ಯಾಕಂದ್ರೆ ಯಾರ ಮೇಲೆಯೂ ಒಂದು ಸಿಟ್ಟನ್ನು ತೋರಿಸ್ಕೊಳ್ಳೋದಿರ್ಬೋದು, ಇನ್ನೊಬ್ಬ ಕಲಾವಿದ ಬೆಳೀತಾನೆ ಅಂತಾಗುವಾಗ ಅವರ ಬಗ್ಗೆ ಮತ್ಸರವನ್ನ ತೋರಿಸ್ಕೊಳ್ಳುವಂತದ್ದಿರ್ಬೋದು, ಇದು ಯಾವುದನ್ನ ತೋರಿಸಿಕೊಳ್ಳದ ಒಂದು ವಿಶಾಲವಾದಂತ ಒಂದು ಮನೋಧರ್ಮ, ವಿಶಾಲವಾದಂತ ಮತ್ತು ಉದಾರವಾದಂತ ಒಂದು ಮನೋಧರ್ಮ. ಖಂಡಿತ ಖಂಡಿತ. ಯಕ್ಷಗಾನದಲ್ಲೂ ಹೇಗೆ ಅವರು ತೊಡಗಿಸಿಕೊಂಡಿದ್ದಾರೋ ಹಾಗೆ ಎಲ್ಲ ಈಗ ಬಡ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುವುದಿರಬಹುದು. ಇವರಿಗೆ ಇವರ ಪತಿ ಯತೀಶ್ ರೈ ಅವರ ಪ್ರೋತ್ಸಾಹವು ಅದಕ್ಕುಂಟು ಅಂತ ಹೇಳಬಹುದು. ಯಾಕಂದ್ರೆ ಅನೇಕ ವಿಚಾರಗಳಲ್ಲಿ ಈಗ ಬಡ ವಿದ್ಯಾರ್ಥಿಗಳ ಮದುವೆಯೋ ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ವಿಶೇಷವಾಗಿ, ಅಥವಾ ಈಗ
ಗೃಹ ನಿರ್ಮಾಣವು, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವ ಹಾಗೂ ಹೀಗೆ ಅನೇಕ ರೀತಿಯಲ್ಲಿ ಸಹಕರಿಸ್ತಾ ಇರುವವರು. ಅದರ ಜೊತೆಗೆ ತಾವು ತೊಡಗಿಸಿಕೊಂಡಂತ ಸಂಘ ಸಂಸ್ಥೆಗಳಲ್ಲಿ ಹೇಳಿ ಅವರ ಕಷ್ಟಕ್ಕೆ ಸ್ಪಂದಿಸಿದಂತವರು ಅಂತ ಹೇಳ್ಬೋದು ನಾವು ಅವರನ್ನ. ಎಸ್ ಮೇಡಮ್, ತುಂಬಾ ಚೆನ್ನಾಗಿ ಪೂರ್ಣಿಮಾ ಅವರನ್ನು ತುಂಬಾ ಏನು 1-2 ನಿಮಿಷದ ಮಾತುಕತೆಯಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಎಸ್ ಮೇಡಮ್, ನೀವು ಹೇಳ್ತಾ ಇದ್ದೀರಿ ಬಾಲ್ಯದಲ್ಲಿ ಯಕ್ಷಗಾನದ ಅಭಿರುಚಿ ಮತ್ತು ನೀವು ಯಾವಾಗ ಆರಂಭಿಕವಾದಂಥ ಒಂದು ತರಬೇತಿಯನ್ನು ಪಡ್ಕೊಂಡ್ರಿ ಅಂತ? ಅದೇ 1988ರಲ್ಲಿ ಪುಣ್ಯಕೋಟಿ ಪ್ರಸಂಗ ಶಿವರಾಮ್ ಪಣಂಬೂರ್ ಅವರು ಒಂದು ಆಯೋಜಿಸಿದ್ರು. ಅದರಲ್ಲಿ ಹೆಚ್ಚಿನವರು ಪುರುಷ ಕಲಾವಿದರಿದ್ರು. ಗಂಗೆ, ಗೌರಿ ಹಾಗೆ ಆ ಪಾತ್ರಗಳಿಗೆ ನಮ್ಮನ್ನು ಆಯ್ಕೆ ಮಾಡಿದ್ರು. ಅದು ಪ್ರಥಮ ನಾವು ಗೆಜ್ಜೆ ಕಟ್ಟಿದೆವು. ತದನಂತರ ಅದರಲ್ಲಿ ಮಹಿಳೆಯರಿದ್ದದನ್ನು ನೋಡಿ ನಮ್ಮ ಅಣ್ಣ ಒಂದು ಯೋಚನೆ ಮಾಡಿದ್ರು, ಮಹಿಳಾ ತಂಡವನ್ನು ರೂಪಿಸಿದ್ರೆ ಹೇಗೆ ಅನ್ನೋ ಹಾಗೆ ಅಣ್ಣನ ಒಂದು ಉತ್ಸಾಹದಿಂದ ಕೃಷ್ಣಾಪುರ, ಸುರತ್ಕಲ್ ಎಲ್ಲ ತುಂಬಾ ಕಷ್ಟ ಆಗಿನ ಜೀವನ, ಆದ್ರೂ ಎಲ್ಲ ಮಹಿಳೆಯರನ್ನು ಒಂದುಗೂಡಿಸಿ ನಮ್ಗೆ ಶಿವರಾಮ್ ಪಣಂಬೂರ್ ಅವರಿಂದ ಯಕ್ಷಗಾನ ತರಬೇತಿಯನ್ನು ನೀಡಿದ್ರು. ಮಹಿಳಾ ತಂಡವನ್ನು ಒಂದು ಕಟ್ಟಿದ್ರು ಅಣ್ಣನಿಂದಾಗಿ. ಬಹುಶಃ ಆ ಕಾಲದಲ್ಲಿ ನೀವು ಹೇಳಿದಾಗೆ ಹೆಣ್ಮಂದ್ರೆ ಊರಿನ ಜನರಿಗೆ ಕೂಡ ಒಂಥರ ಆಶ್ಚರ್ಯ ಆಗಿರಬಹುದು. ಹೆಣ್ಮಕ್ಕಳೇ ಒಂದು ಯಕ್ಷಗಾನ ತಂಡವನ್ನು ಕಟ್ಟಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳುವಾಗ ಯಾವ ರೀತಿಯ ಒಂದು ಪ್ರೋತ್ಸಾಹ ಎಲ್ಲ ಇತ್ತು? ಪ್ರೋತ್ಸಾಹಕ್ಕಿಂತ ಹೆಚ್ಚಾಗಿ ನಮ್ಮನ್ನು ದೂಷಿಸಿದವರಿದ್ದಾರೆ ಆ ಕಾಲದಲ್ಲಿ. ಆವತ್ತಿನ ಆರಂಭದಲ್ಲಿ ನೀವು ಹೇಳಿದಾಗೆ ಆವತ್ತಿನ ಕಾಲಮಾನ ಆ ರೀತಿ ಇತ್ತು. ಹೆಣ್ಣು ಮಕ್ಕಳು ವೇದಿಕೆಗೆ ಬರುವುದಂತ ಹೇಳಿದ್ರೆ ಏನೋ ಹೊಸ್ತಿಲು ದಾಟಿ ಯಾಕೆ ಬಂದರು ಅಂತ ಪ್ರಶ್ನೆ ಮಾಡುವಂತ ಕಾಲ. ಮತ್ತೆ ಆಗ ರಾತ್ರಿ ಹೊತ್ತು ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದದ್ದು. ಮತ್ತೆ ನಾವೆಲ್ಲರೂ ಹೆಚ್ಚಿನವರು ಹೈಸ್ಕೂಲ್, ಪ್ರೈಮರಿ ಮತ್ತೆ ಮದುವೆಯದವರು ಇದ್ರು ಆ ಕಾಲದಲ್ಲಿ. ತುಂಬಾ ಮಕ್ಕಳಿದ್ರು, ಆಸಕ್ತರಾಗಿ ಒಂದು 20 ಜನ ಬಂದಿದ್ರು. ಈಗ ನಮ್ಮಲ್ಲಿ ಈಗ ಪಳಗಿದವರು ವಿದ್ಯಾ ಕೋಳಿಯವರು ಮತ್ತೆ ನಮ್ಮ ಜೊತೆಯಲ್ಲಿದ್ರು. ಮತ್ತೆ ಜ್ಯೋತಿ ಕಳಸ ಅಂತ ಅವರು ಟೀಮ್ ಕಟ್ಟು, ಅವರೆಲ್ಲ ಮೊದಲು ನಮ್ಮ ಜೊತೆಯಲ್ಲಿದ್ದವರು. ಹಾಗೆ ಆ ಕಾಲದಲ್ಲಿ ನಾವು ಆ ಕಾಲದಲ್ಲಿ ಗೊತ್ತಾಯ್ತು ಒಂದಷ್ಟು ಏನು ಕಟ್ಟುಪಾಡುಗಳ ನಡುವೆ ಕೂಡ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಟೀಕೆಗಳು ಇತ್ತು. ಆ ಟೀಕೆ ಟಿಪ್ಪಣಿಯನ್ನೆಲ್ಲ ಮೀರಿ ನಿಮ್ಮ ತಂಡ ಬೆಳೀತದಲ್ಲ, ಊರಿನವರಿಗೆ ಒಂದು ದಿವಸ ಅರ್ಥ ಆಗುತ್ತೆ. ಇವರೆಲ್ಲರೂ ಈಗ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ಗೆ ಬಂದರು ಅಂತ. ಅದು ಯಾವ ರೀತಿ ಆಯಿತು ಅಂತ ನಿಮ್ಮ ಯಶಸ್ಸು ಹೇಳಿದ್ರೆ, ಅಥವಾ ಜನ ನಿಮ್ಮನ್ನು ಗುರುತಿಸಿ ಜನ ಮೆಚ್ಚುವಂತಾದಂತ ಒಂದು ಪರಿಸ್ಥಿತಿ ಬಹುಶಃ ಇಷ್ಟು ಕಾಲ ಬೇಕಾಯಿತು, ಎಷ್ಟು ವರ್ಷ ಬೇಕಾಯಿತು? ಖಂಡಿತ ಇಲ್ಲ, ನಾವು 1 ವರ್ಷದಲ್ಲಿ ನಾವು ಕೀರ್ತಿಯನ್ನು ಪಡೆದಿದ್ದೇವೆ. ಅದು ತುಂಬಾ ನಮ್ಗೆ ಸಂತೋಷ. ಯಾಕಂತ ಹೇಳಿದ್ರೆ ನಾವು ಪ್ರಾರಂಭ ಆಗಿ ಹಲವಾರು ಕಾರ್ಯಕ್ರಮಗಳು ಬಂತು. ಅದರ ಜೊತೆಯಲ್ಲಿ ಸ್ಪರ್ಧೆಗಳು ಸಿಕ್ಕಿದವು ನಮ್ಗೆ. ಅದು ಕೂಡ ಪುರುಷರ ಜೊತೆಯಲ್ಲಿ ಸ್ಪರ್ಧಿಸಿ, ಮಹಿಳಾ ತಂಡದವರೊಡನೆ ಸ್ಪರ್ಧಿಸಿ, ನಮ್ಮ ನಿಜಕ್ಕೆ ಹೇಳ್ಬೇಕಂದ್ರೆ ಈಗಲೂ ಆ ತಂಡವ ನಮ್ದು ಮೇಲುಗೈ ಅಂತ ಹೇಳ್ಬಹುದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಸರು ಪಡೆದಂತ ತಂಡವೇ ನಮ್ಮದು, ಮಹಾಗಣಪತಿ ಮಹಿಳಾ ಯಕ್ಷಗಾನ ಸಂಘ ಬಾಳಕಾಟಿಬಳ್ಳ. ಅಂದ್ರೆ ನಮ್ಮನ್ನು ಜನರು ದೂಷಿಸುತ್ತಾ ಇದ್ರು, ಅವರು ಹೋಗ್ತಾ ಅದನ್ನು ಮೀರಿ ನಿಂತಿದ್ದೇವೆ. ಅದು ಮೀರ್ಲಿಕ್ಕೆ ಕಾರಣ ನಮ್ಮ ಅಣ್ಣನ ಬೆಂಬಲ ಇತ್ತು. ನಾವು 4 ಜನ ಅಕ್ಕ ತಂಗಿಯಂದಿರಿದ್ದೇವೆ ಒಂದು ಮನೆಯಿಂದ. ಹಾಗೆ ಎಲ್ಲರೂ ಸೇರಿಕೊಂಡು ಯಾವುದಕ್ಕೂ ನಾವು ಕಿವಿಗೊಡದೆ ಮುಂದುವರೆದು ಬಂದೆವು. ಮತ್ತೆ ಸಹಕಾರ ಇತ್ತು, ತುಂಬಾ ಜನ ನಮ್ಗೆ ಈಗ ರವಿ ಅಲವರಾಯರಂತವರು ಪೇಪರ್ ಅಲ್ಲಿ ಕೊಟ್ಟು. ಆಗ ಈಗಿನ ಹಾಗೆ ಪ್ರಚಾರಗಳಿಲ್ಲ ನಿಜಕ್ಕೆ ಹೇಳಿದ್ರೆ. ಆಗ ನಾವು ಮಾಡಿದಂತಹ ಸಾಧನೆಯನ್ನು ಗುರುತಿಸಿದವರು ಅಂದ್ರೆ ಈಗಿನ ಮಾಧ್ಯಮಗಳು ಅಥವಾ ಇವತ್ತಿನ ಹಾಗೆ ಸೋಷಿಯಲ್ ಮೀಡಿಯಾಗಳೆಲ್ಲ ಇರಲಿಲ್ಲ. ಅವತ್ತು ಪ್ರಚಾರ ಅನ್ನೋದು ಕೂಡ ಬಾರಿ ಕಷ್ಟದ ಒಂದು ವಿಚಾರವೇ ಆಗಿತ್ತು. 1 ವರ್ಷದಲ್ಲಿ ಯಕ್ಷ ಕಲಾ ಅಂತ ಇವರು ಬಪ್ಪನಾಡ್ನವರು ಒಂದು ಸ್ಪರ್ಧೆ ಆಯೋಜಿಸಿದ್ರು. ಅದರಲ್ಲಿ ನಮ್ಮದೊಂದೇ ಮಹಿಳಾ ತಂಡ. ಅದರಲ್ಲಿ ನಾವು ಬಣ್ಣದೇಶ, ಹಾಸ್ಯ, ಶ್ರೀವೇಷ ಬಹುಮಾನ ಪಡೆದು ತಂಡದಲ್ಲಿಯೂ ಪ್ರಥಮ ಇತ್ತು. ಅದನ್ನೊಂದು ರೀತಿಯಾಗಿ ಬದಿಗೇರಿಸಿದ್ರು. ನೀವು ಹೇಳಿದಾಗೆ ಹೆಣ್ಣುಗಳಿಗೆ ಕೊಟ್ರೆ ಗಂಡಸರಿಗೆ ಎಲ್ಲಿ ಬೇಸರ ಆಗ್ತದೆ, ಅದು ಎಲ್ಲರೂ ಆಡಿದ ಮಾತು. ಅದ್ರೆ ನಮ್ಗೆ ಪ್ರಚಾರ ಕೊಟ್ಟಿತ್ತು. ತದನಂತರ ಮಹಿಳಾ ತಂಡದೊಂದು ಸ್ಪರ್ಧೆ ಏರ್ಪಡಿಸಿದ್ರು ಪುನರೂರಲ್ಲಿ. ಅಲ್ಲಿ ಕೂಡ ಚಿನ್ನದ ಪದಕ ಎಲ್ಲ ನಮ್ಮ ತಂಡವೇ ಪ್ರಥಮ ಬಹುಮಾನ ಪಡೆಯಿತು. ಹಾಗಾಗಿ ನಮ್ಗೆ ಹೆಸರು ಬರಲಿಕ್ಕೆ ಹೆಚ್ಚು ಕಾಲ ತಗಲಿಲ್ಲ. 1 ವರ್ಷದಲ್ಲಿ ನಮ್ಮ ತಂಡ ಹಲವಾರು ಕಡೆ ಕಾರ್ಯಕ್ರಮಗಳು ಆ ಕಾಲದಲ್ಲಿ ಕೊಟ್ಟಿದ್ದೇವೆ. 89 ಅಲ್ಲಿ ನಾವು. ಗ್ರೇಟ್. ಅವತ್ತಿನ ಸಂದರ್ಭದಲ್ಲಿ ತಂಡ ಹುಟ್ಟು ಹಾಕಿದ ಕೇವಲ 1 ವರ್ಷಕ್ಕೆ ನೀವು ಮುಂಬೈ ನಿಮ್ಮ ಅಸ್ತಿತ್ವವನ್ನು ಇಡೀ ಯಕ್ಷ ಲೋಕಕ್ಕೆ ತೋರಿಸಿಕೊಟ್ರಿ. ಎಸ್, ನಮ್ಮ ಜೊತೆಗೆ ಶಾಂತಾರಾಮ್ ಕುಡು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಎಸ್, ಪೂರ್ಣಿಮಾ ಯತೀಶ್ ರೈ ಅವರ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಸರ್?
ಪೂರ್ಣಿಮಾ ಯತೀಶ್ ಅವರಿಗೆ ನಮಸ್ಕಾರ. ನಮಸ್ತೆ ಸರ್. ಹಲೋ. ಎಸ್, ನಮಸ್ತೆ ಸರ್. ಪೂರ್ಣಿಮಾ ಯತೀಶ್ ಅವರಿಗೆ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಬಗ್ಗೆ ನನಗೆ ತುಂಬಾ ಅಭಿಮಾನ. ಯಾಕೆ ಹೇಳಿದ್ರೆ ಇಂದು ಮಹಿಳಾ ಯಕ್ಷಗಾನ ಕಲಾವಿದರಲ್ಲಿ ನೀವು ಅಗ್ರಗಣ್ಯರ ಸ್ಥಾನದಲ್ಲಿದ್ದೀರಿ. ಕಿತ್ತೂರಾಣಿ ಚೆನ್ನಮ್ಮಂತ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗಳಿಸಿದವರು. ಹೌದು. ಹಾಗೆ ನೀವು ಆಗ ಹೇಳಿದಂತೆ ಒಂದು ಯಕ್ಷಗಾನ ಒಂದು ಗಂಡು ಕಲೆ ಎಂಬ ಬಗ್ಗೆ ನಿಮ್ಮ ಅಭಿಪ್ರಾಯ ಸಾಧುವಾಗಿದೆ. ಯಾಕೆಂದ್ರೆ ಯಕ್ಷಗಾನಕ್ಕೆ ಒಂದು ಗಂಡು ಕಲೆ ಎಂಬ ಹೆಸರು ಬಂದು ಯಾಕೆ ಹೇಳಿದ್ರೆ ಅದು ಕೇವಲ ಗಂಡಸರು ಮಾತ್ರ ಮಾಡುವಂತ ಕಲೆ ಎಂಬ ದೃಷ್ಟಿಯಿಂದ ಖಂಡಿತವಾಗಿ ಅಲ್ಲ. ಯಾಕೆಂದ್ರೆ ಯಕ್ಷಗಾನ ಗಂಡು ಕಲೆ ಅಂತ ಹೇಳಿದ್ರೆ ಅರ್ಥ ಹೇಳಿದ್ರೆ ಗಂಡು ಎಂಬುದು ಒಂದು ಪ್ರಾಕೃತ್ಯ ಓದಿಸುವಾಗ ಅದೊಂದು ಪ್ರಕೃತಿ ದತ್ತವಾಗಿ ಒಂದು ಸ್ಟ್ರಾಂಗ್ ಅಂತ ಹೇಳ್ತೇವೆ, ಬಲಿಷ್ಠವಾದದ್ದು. ಹಾಗೆ ಬಲಿಷ್ಠವಾದ ಎಂಬ ಕಾರಣಕ್ಕೆ ಯಕ್ಷಗಾನ ಬಲಿಷ್ಠವಾದ ಕಾರಣ ಗಂಡು ಕಲೆ ಬರುವುದು ಕೇವಲ ಗಂಡಸರು ಮಾತ್ರವೇ ಮಾಡಬೇಕು ಎಂಬಂತ ಒಂದು ಉದ್ದೇಶ ಖಂಡಿತವಾಗಿ ಅಲ್ಲ. ಇದನ್ನು ನಾನು ಈ ಎಷ್ಟೋ ಒಂದು ಸಮ್ಮೇಳನಗಳನ್ನು ಹೇಳಿದ್ದೇನೆ. ಹಾಗಾಗಿ ಗಂಡು ಕಲೆಯಲ್ಲಿ ಕೇವಲ ಗಂಡಸರಿ ಮಾಡುವಂತ ಕಲೆ ಅಲ್ಲ, ಯಕ್ಷಗಾನ ಹೆಂಗಸರಿಗೂ ಹೆಣ್ಣು ಮಕ್ಕಳಿಗೂ ಸೀಮಿತವಾದ್ದು ಮಾತ್ರವಲ್ಲ. ಇತ್ತೀಚೆಗೆ ನಾವು ಬೆಳವಣಿಗೆ ನೋಡುವಾಗ ಯಕ್ಷಗಾನದ ಯುವ ಕಲಾವಿದರು ಅಂತ ನಾವು ಯಾರು ಹೇಳ್ತೇವೋ 10 ವರ್ಷದ್ದು ಹೆಣ್ಣು ಮಕ್ಕಳೇ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರುವುದು. ಹಾಗೆ ಪೂರ್ಣಿಮಾ ಯತೀಶ್ ಅವರ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ, ಅವರು ತುಂಬಾ ವೇಷವನ್ನು ನೋಡಿದ್ದೇನೆ. ಅದರಲ್ಲಿ ಉಲ್ಲೇಖಿಸಬೇಕಾದದ್ದು ಅವರ ಮಹಿಷಾಸುರ ಪಾತ್ರದ ಬಗ್ಗೆ. ಮಹಿಷಾಸುರನ ಪಾತ್ರವನ್ನು ಮಾಡುವುದು ಹೇಳಿದ್ರೆ ಅದು ಅಷ್ಟೊಂದು ಸುಲಭ ಅಲ್ಲ. ಯಾಕೆಂದ್ರೆ ನಾನು ಬಣ್ಣದ ಮುಖ್ಯಪ್ರವರ ಮಹಿಷಾಸುರವನ್ನು ನೋಡಿದ್ದೇನೆ, ಅದರದ್ದು ಹಲವಾರು ಮಹಿಷಾಸುರ ಪಾತ್ರವನ್ನು ನೋಡಿದ್ದೇನೆ. ಹಾಗೆ ಗಂಗೆ ಶೆಟ್ಟಿ ಇವರು ಕೇಳ್ಕೊಂಡು ಇತ್ತೀಚೆಗೆ ಬಿಜಾಪುರ ಅವರ ಮಹಿಷಾಸುರ ಪಾತ್ರವನ್ನು ನೋಡಿದ್ದೇನೆ. ಅವರು ಪೂರ್ಣಿಮಾ ಯತೀಶ್ ಮಹಿಷಾಸುರ ಪಾತ್ರವನ್ನು ನೋಡಿದ್ದೇನೆ. ಪೂರ್ಣಿಮಾ ಯತೀಶ್ ಅವರ ಮಹಿಷಾಸುರ ಪಾತ್ರವನ್ನು ಗಂಗೆ ಶೆಟ್ಟರವರೇ ಮೆಚ್ಚಿ ಏನು ನೀನು ನನ್ನಂತೆ ಮಾಡ್ತೀಯಲ್ಲ, ನನ್ನ ತಿಳಿಸ್ತೇನೆ ಎಂಬ ಅಭಿಮಾನದ ನುಡಿಯನ್ನು ನುಡಿದಿದ್ದಾರೆ. ಇದು ನಿಜವಾಗಿ ಒಂದು ಕಲಾವಿದರಿಗೆ ಅಥವಾ ಕಲಾವಿದರಿಗೆ ಸಲ್ಲಬೇಕಾದ ಒಂದು ಸನ್ಮಾನ ಅಂತ ನನ್ನ ಅರ್ಥ. ಯಾಕೆಂದ್ರೆ ಅಷ್ಟು ಹಿರಿಯ ಕಲಾವಿದರು ಅತ್ಯಂತ ಕಠಿಣವಾದಂತ ಒಂದು ಮಹಿಷಾಸುರ ಪಾತ್ರವನ್ನು ಮಾಡುವುದು ಅದೊಂದು ಸವಾಲೆ. ಅದರಲ್ಲೂ ಪೂರ್ಣಿಮಾ ಯತೀಶ್ ಅವರು ಸುಮಾರು 400ಕ್ಕಿಂತಲೂ ಹೆಚ್ಚು ಯಕ್ಷಗಾನದಲ್ಲಿ ಮಹಿಷಾಸುರ ಪಾತ್ರವನ್ನು ಮಾಡಿದ್ದಾರೆ. ಇದಕ್ಕೆ ಅವರಿಗೆ ನಿಜವಾಗಿ ಅವರಿಗೆ ನಾನು ಹೆರ್ತ ಅಂತ ಹೇಳ್ತಾ ಹೇಳಲೇಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ನಮ್ಮ ವೀರ ರಾಣಿ. ಹಾಗೆ ಯಕ್ಷಗಾನದಲ್ಲಿ ವೀರ ರಾಣಿಗೆ ನೆನೆದವರು ಪೂರ್ಣಿಮಾ ಯತೀಶ್ ಅವರು. ಅವರಿಗೆ ಒಂದು ಅದು ಸಮರ್ಪಕವಾಗಿ ಹಾಗೂ ಔಚಿತ್ಯ ಪೂರ್ಣವಾಗಿ ದೊರಕಿದಂತ ಒಂದು ಬಿರುದು. ಹಾಗೆ ಪೂರ್ಣಿಮಾ ಯತೀಶ್ ಅವರಿಗೆ ನಮಗೆ ಪರಿಚಯವಾದದ್ದು ನಮ್ಮ ವಾಟ್ಸ್ಆಪ್ ಮೂಲಕವೇ. ವಾಟ್ಸ್ಆಪ್ ಒಂದು ಗುಂಪಿನಲ್ಲಿ ನನ್ನೊಂದಿಗೆ ಅವರು ಸದಸ್ಯರಾದ ಕಾರಣ ಅದಕ್ಕಿಂತ ಮೊದಲು ಅವರ ಹೆಸರನ್ನು ಕೇಳಿದ್ದೇನೆ. ಹಾಗಾಗಿ ಪೂರ್ಣಿಮಾ ಯತೀಶ್ ಅವರು ಯಕ್ಷಗಾನದಲ್ಲಿ ಕೊಟ್ಟಂತ ಕೊಡುಗೆ ಏನುಂಟೋ ಇದು ಸಮಗ್ರವಾಗಿ ನಾವು ಆಲಿಸುವ ಒಂದು ಯಕ್ಷಗಾನ ಮಹಿಳೆಯಾದ ಒಂದು ಕೊಡುಗೆಗೆ ಒಂದು ಪೂರ್ಣಿಮಾ ಯತೀಶ್ ಅವರದ್ದು ಅದಕ್ಕೆ ಏನಂತ ಒಂದು ಕಿರೀಟದಲ್ಲಿ ಶುರು ಆಗಿರುತ್ತೆ ಅಂತೇವೆ. ಅಂದ್ರೆ ಕಿರೀಟದಲ್ಲಿ ಒಂದು ಗರಿ, ಕಿರೀಟ ಇದ್ರು ಕಿರೀಟ ಎಂಬುದನ್ನು ಪರಿಗಣಿಸುವಾಗ ಪೂರ್ಣಿಮಾ ಯತೀಶ್ ಅವರ ಸಾಧನೆ ಒಂದು ಅದಕ್ಕೆ ಗರಿಯಾಗಿ ಕಾಣ್ತದೆ. ಹಾಗೆ ಅವರು ಬಾಲ್ಯದಲ್ಲಿ ಅವರು ಪ್ರಾರಂಭದಲ್ಲಿ ಬಹುಶಃ ರಸಕೇತು ಪಾತ್ರದಲ್ಲಿ ಸಿಕ್ಕಿದವರನ್ನು ನಾನು ಓದಿದ್ದು ನೆನಪು. ಹಾಗೆ ರಸಕೇತು ಪಾತ್ರ ಇತ್ತು ಪುಟ್ಟುವೇಷ. ಪುಟ್ಟುವೇಷದಿಂದ ಅವರು ರಾಜ್ಯವೇಷ ಮಾಡಿದವರು, ಪದ್ಮಾಸುರವಾಗಲಿ ರಕ್ತಬೀಜವಾಗಲಿ ಎಲ್ಲೋ ಮಾಡಿ ನಂತರ ಅವರು ಬಾಯರು ರಮೇಶ್ ಶೆಟ್ಟರ ಒಂದು ನೇತೃತ್ವದಲ್ಲಿ ಒಂದು ಬಣ್ಣದ ವೇಷಗಾರಿಕೆ ಮಗಳಿದವರು. ಹಾಗೆ ಅವರಿಗೆ ಮೂಲತಃ ಅವರಿಗೆ ಪ್ರಾರಂಭದಲ್ಲಿ ಶಿವರಾಮ್ ಪಣಪೂರ್ ಅವರು ಅವರಿಗೆ ಗುರುಗಳು. ಶಿವರಾಮ್ ಪಣಪೂರ್ ಅವರಿಗೆ ತುಂಬಾ ಕೇಳಿದ್ದೇನೆ, ನೋಡಿದ್ದೆ, ಅವರ ವೇಷವನ್ನು ನೋಡಿದ್ದೆ, ಅವರಲ್ಲಿ ಸಂಪರ್ಕ ಇಟ್ಟುಕೊಂಡಿದ್ದೇನೆ. ಅವರು ಶ್ರೇಷ್ಠ ಕಲಾವಿದರು. ಹಾಗೆ ರಮೇಶ್ ಶೆಟ್ಟರು ಹಾಗೆ ಅವರ ಅಣ್ಣ ಬಾಲ ಮಾಧವ ಶೆಟ್ಟಿ ಇವರ ಸಹಕಾರದಿಂದ ಪೂರ್ಣಿಮಾ ಯತೀಶ್ ಹೆಚ್ಚಿನ ಒಂದು ಮಟ್ಟಿಗೆ ಬೆಳೆಯಲು ಕಾರಣವಾಗಿದೆ. ಹಾಗೆ ಇನ್ನಷ್ಟು ಇವರು ಪೂರ್ಣಿಮಾ ಯತೀಶ್ ಇನ್ನಷ್ಟು ಸಾಧಿಸಲಿ. ಅವರೀಗ 400ರಷ್ಟು ಮಹಿಷಾಸುರ ಮಾಡಿದ್ದಾರೆ. 1000ಕ್ಕೆ ಮುಖ್ಯದಲ್ಲಿ ಆ ದಿವಸ ಪೂರ್ಣಿಮಾ ಯತೀಶ್ ಅವರಿಗೂ ಹಾಗೂ ಇವರ ಬಗ್ಗೆ ಒಂದು ಜಾಲತಾಣದಲ್ಲಿ ಅಂದ್ರೆ ಟಿವಿ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿದಂತ ನಮ್ಮ ಕುಟುಂಬದವರಿಗೆ ನಾನು ಅಭಿನಂದಿಸುತ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು, ಥ್ಯಾಂಕ್ ಯು. ಎಸ್, ಸಾಮಾಜಿಕ ಜಾಲತಾಣದ ಒಂದು ಪ್ರಭಾವ ನೋಡಿ, ಅವ್ರದ್ದು ಮಾತನ್ನು ಉಲ್ಲೇಖ ಮಾಡಿದ್ರು. ನನಗೆ ಈ ಒಂದು ಸಾಮಾಜಿಕ ಜಾಲತಾಣದಿಂದ ಪರಿಚಯ ಆಯಿತು ಅಂತ. ನಿಮ್ಮ ಬಗ್ಗೆ ಸಮಗ್ರವಾದಂಥ ಚಿತ್ರಣವನ್ನು ಶಾಂತಾರಾಮ್ ಕೊಡೋ ಅವರ ಮುಂದೆ ಹಂಚಿಕೊಂಡ್ರು. ಎಸ್ ಮೇಡಮ್, ಈಗ ನೀವು
ಪ್ರಾರಂಭದ ಅವಧಿಯನ್ನು ಹೇಳಿದ್ರಿ. ಒಂದೇ ವರ್ಷದಲ್ಲಿ ಇಡೀ ಯಕ್ಷಲೋಕಕ್ಕೆ ನಿಮ್ಮ ತಂಡದ ಒಂದು ಏನು ಸಾಧನೆಯನ್ನು ನೀವು ತೋರಿಸಿರುವಂಥದ್ದು. ನಂತರ ನೀವು ಈ ಒಂದು ತಂಡ ಅದಕ್ಕೆ ಮತ್ತೊಂದಷ್ಟು ಮಂದಿಯನ್ನು ಸೇರಿಸಿಕೊಂಡು ಹೋದಂಥ ಮತ್ತೆ ಬಹುಶಃ ಬೇರೆಯಾಗಿ ಬೇರೆ ಕಡೆ ಪ್ರದರ್ಶನಗಳನ್ನು ನೀಡ್ತಾ ಇದ್ದಂಥ ದಿವಸ ಅದು ಯಾವ ರೀತಿ ಇತ್ತು? ನಾವಂದ್ರೆ ಅದೇ 89ರಲ್ಲಿ ಶಿವರಾಂಪಣ್ಣಂಬರು ಹೇಳಿದ್ರಲ್ಲ, 90ರಲ್ಲಿ ರಮೇಶ್ ಶೆಟ್ಟಿ ಬಾಯರ್ ಅವರು ನಮ್ಗೆ ಗುರುಗಳಾಗಿ ಬಂದದ್ದು. ಅದರ ನಂತರ ನಾನು ಪ್ರಥಮವಾಗಿ ಪುಂಡುವೇಷವೇ ಮಾಡ್ತಿದ್ದವಳು. ಅವ್ರು ಹೇಳಿದ ವೃಷಕೇತುವಿನಿಂದ ದೇವೇಂದ್ರ, ಈಗ ಅಗ್ನಿಯ, ಹಾಗೆ ಸುಪಾಶ್ವಕ ಎಲ್ಲ ಪುಂಡುವೇಷದಲ್ಲಿ. ಆಗ ನಾನು ಸಣ್ಣದೆಲ್ಲ ಟೀಮಲ್ಲಿ ಎಲ್ರಿಗಿಂತ. ಅದು 90ರಲ್ಲಿ ರಮೇಶ್ ಶೆಟ್ಟಿ ಬಾಯರ್ ನಮ್ಗೆ ಗುರುಗಳಾಗಿ ಬಂದು, ಆ ಸಂದರ್ಭ ಯಕ್ಷೋತ್ಸವ ನಮ್ಮ STM ಲಾ ಕಾಲೇಜ್ ಮಂಗಳೂರು, ಅಲ್ಲಿ ಯಕ್ಷೋತ್ಸವ ಸ್ಪರ್ಧೆ ಪ್ರಾರಂಭ ಆಯ್ತು. ಅದಕ್ಕೆ ನಾವು ಗೋವಿಂದಸ್ ಕಾಲೇಜಿನಿಂದ ಪ್ರಥಮ ಬಾರಿ, ಅದು ಸ್ಟಾರ್ಟ್ ಅವರದು ಮಹಿಳಾ ತಂಡ, ನಮ್ಮ ಗೋವಿಂದಸ್ ಕಾಲೇಜ್ ಮಾತ್ರ ಒಂದೇ ಟೀಮ್ ಹುಡುಗಿಯದ್ದು, ಮತ್ತೆಲ್ಲ ಕಾಲೇಜು ಹುಡುಗರ ತಂಡ. ಅದು ಸುಧನ್ವಾರ್ಜುನ್ ಅಂತ. ಅದರಲ್ಲಿ ನಾನು ಅರ್ಜುನನ ಪಾತ್ರ ವಹಿಸಿ ಅಲ್ಲಿ ನಮ್ಮ ತಂಡ ಪ್ರಶಸ್ತಿ ಬಂತು. ಮತ್ತೆ ನಮ್ಗೆ ಇಂಡಿವಿಜುವಲ್ ನಮ್ಮ ಅಕ್ಕ ಪುಂಡುವೇಷ ಶಕುಂತಳ ಶೆಟ್ಟಿ ಮತ್ತೆ ತೇಜ ಶ್ರೀವೇಷ, ನಾವೇ ಅಕ್ಕ ತಂಗಿಯಂದ್ರು. ಆಗ ನಮ್ಮ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸ್ಥಾನಮಾನ ದೊರಕಿತ್ತು. ಅಂದ್ರೆ ಹೆಣ್ಮಕ್ಳು ಏನು ಪುರುಷರಿಗೆ ಏನು ಕಡಿಮೆ ಇಲ್ಲ, ಸ್ಪರ್ಧೆಯಲ್ಲೂ ಕೂಡ ಇವ್ರ ಮೇಲೆ ನಾವು ನಿಜಕ್ಕೂ ಮೇಲುಗೈಯನ್ನು ಸಾಧಿಸಿದ್ದೇವೆ. ಕಾಲೇಜಿನವರು ಆಯೋಜಿಸ್ತಾ ಇರುವಂತ ಯಕ್ಷೋತ್ಸವ ಭಾರಿ ಪ್ರತಿಷ್ಠಿತವಾದಂತ ಒಂದು ಸ್ಪರ್ಧೆ ಅದು. ಯಕ್ಷಗಾನಕ್ಕೆ ಬರುವಾಗ ಇಡೀ ಕರಾವಳಿಯ ಜಿಲ್ಲೆಗಳಲ್ಲಿ ಯಕ್ಷಗಾನದ ಬಗ್ಗೆ ಒಂದು ವಿಶೇಷ ಆಸಕ್ತಿ ಇರುವಂತ ಕಾಲೇಜಿನವರು ಮತ್ತು ಕಾಲೇಜಿನ ತಂಡಗಳಲ್ಲಿ ಪ್ರತಿ ವರ್ಷನೂ ಸ್ಪರ್ಧೆ ಮಾಡೇ ಮಾಡ್ತಾರೆ. ಅದು ಒಂದು ಸ್ಫೂರ್ತಿ ಅಂತ ಆಗ್ತದೆ ಎಲ್ಲ ಮಕ್ಕಳಿಗೆ. ಒಂಥರ ಸ್ಪರ್ಧೆ ಅಂತ ಹೇಳುವಾಗ ಸ್ವಲ್ಪ ಅಲರ್ಟ್ ಆಗಿರ್ತಾರೆ, ಒಂಥರ ಸ್ಪರ್ಧಾತ್ಮಕ. ಈ ಯಕ್ಷೋತ್ಸವದ ಸ್ಪರ್ಧೆಗೇನೆ ಅಷ್ಟು ವರ್ಷಗಳಿಂದ ಈ ಹುಡುಗರ ತಂಡನೇ ಬರ್ತಾ ಇತ್ತು. ಮೊದಲ ಬಾರಿ ನಿಮ್ಮ ತಂಡ ಅಲ್ಲಿ ಬರುವಾಗ ಅಲ್ಲಿ ಪ್ರೇಕ್ಷಕರದು ಅಥವಾ ಉಳಿದ ಸ್ಪರ್ಧಿಗಳದೆಲ್ಲ ಯಾವ ರೀತಿ ಇತ್ತು? ಅಂದ್ರೆ ಪ್ರಾರಂಭವೇ ಅದು 90ರಲ್ಲೇ ಪ್ರಾರಂಭಿಸಿದ್ದವರು. KM ನಟರಾಜ್ ಅಂತವರು ಪ್ರಾರಂಭಿಸಿದೆ 90ರಲ್ಲಿ. ಆಗ್ಲೇ ನಮ್ಮ ಪಾದಾರ್ಪಣೆ ಫಸ್ಟ್ ಇವೆಂಟ್ಗೆನೆ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ. ಓ ಗ್ರೇಟ್, ಒಂದು ಒಳ್ಳೆ ಅವಕಾಶನೇ ಸಿಕ್ಕಿತ್ತು. ಪ್ರತಿ ವರ್ಷ ಪ್ರಥಮ ಬರ್ತಾ ಇತ್ತು. 2ನೇ ವರ್ಷದ ನಂತರ ಹುಡುಗರು ಹುಡುಗಿಯರು ಮಿಕ್ಸ್ ಆಗಿ ಬರುವಂತ ತಂಡಗಳು. ಆದ್ರೂ ಹೆಚ್ಚು ಭಾಗವಹಿಸ್ತಿದ್ದು ಹೆಣ್ಮಕ್ಳಲ್ಲಿ ಸ್ಪರ್ಧೆಯಲ್ಲಿ. ಹಾಗೆ 90ರಿಂದ ಹೇಳ್ಬೇಕಂದ್ರೆ ಖುಷಿ ಅಂತ ಹೇಳಿದ್ರೆ ಈಗಲೂ ನಾನು ಅಲ್ಲಿ ನನ್ನ ಪಾತ್ರ ಉಂಟು. ನಾನೀಗ ನಿರ್ದೇಶಕಿಯಾಗಿ STMಗೆ ಹೋಗ್ತಾ ಇದ್ದೇನೆ. ಪ್ರಥಮದಲ್ಲಿ ಕಲಾವಿದೆಯಾಗಿ ಸ್ಪರ್ಧಿಸಿ ನಾವು ಹಲವಾರು ಬಹುಮಾನಗಳನ್ನು ಗೋವಿಂದದಾಸ್ ಕಾಲೇಜಿಗೆ ತಂದು ಕೊಟ್ಟಿದ್ದೇವೆ. ಇಷ್ಟು 30 ವರ್ಷದಲ್ಲಿ ಸಾಧಾರಣ ಒಂದು 25 ವರ್ಷ ಬಹುಮಾನ ಇಲ್ಲದೆ ಬಂದದ್ದಂತ ಇಲ್ಲ ನಮ್ಮ ತಂಡ. ಒಂದು ನಿರಂತರವಾಗಿ ಒಂದು ಸ್ಪರ್ಧಾಕೂಟದಲ್ಲಿ ಭಾಗವಹಿಸುವುದು ಮಾತ್ರ ಅಲ್ಲ, ಒಂದು ಪ್ರಶಸ್ತಿಯನ್ನು ಕಾಯ್ದುಕೊಳ್ಳುವುದು ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಅಂತ ಹೇಳ್ತೇವೆ. ಅದು 25ನೇ ವರ್ಷಕ್ಕೆ ಹೆಗ್ಡೆ ಅವರಿಂದ ನಾವು ಒಂದು ಕಿರು ಸನ್ಮಾನವನ್ನು ಪಡ್ಕೊಂಡಿದ್ದೇವೆ ಅಲ್ಲಿ. ನಿಮಗೆ ಏನು ಆ ಕಲೆ ಅನ್ನೋದು ಅದು ಒಲಿದಿದೆ. ಎಸ್, ನಮ್ಮ ಜೊತೆಗೆ ಸುಮಂಗಳ ರತ್ನಾಕರ್ ಅವರಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಎಸ್ ಪೂರ್ಣಿಮಾ, ನಮಸ್ತೆ, ಹೇಳಿ. ಅಭಿನಂದನೆಗಳು. ಥ್ಯಾಂಕ್ ಯು. ತುಂಬಾ ಸಂತೋಷ ಆಗ್ತದೆ ನಿಮ್ಮನ್ನು ಇವತ್ತು ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇದು ಸುಮಂಗಳ ಮೇಡಮ್ ಕೂಡ ಈ ವೇದಿಕೆಯಲ್ಲಿ ಇದ್ರು. ಹೌದು, ಬಂದು ಹೌದು. ಎಸ್, ಪೂರ್ಣಿಮಕ್ಕನ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಪೂರ್ಣಿಮಕ್ಕ ಶ್ರೇಷ್ಠ ಮುಖ್ಯ ಮುಖ್ಯವನ್ನು ಕಲಾವಿದೆ. ಯಾಕಂದ್ರೆ ಯಕ್ಷಗಾನದಲ್ಲಿ ಕೇವಲ ವೇಷ ಮಾಡಿ ನೇರವಾಗಿ ಹೋಗಿದ್ದು ಇರಲ್ಲ. ಅಷ್ಟು ಯಾವ ಚಿತ್ರಣವನ್ನ ಕೊಡಬೇಕು, ಆ ಚಿತ್ರಣವನ್ನು ಕೊಡಬಲ್ಲಂತಹ ಮಹಿಳಾ ಕಲಾವಿದರು ಮೇಲ್ಮಟ್ಟದಲ್ಲಿ ಮೇಲ್ಪಂಕ್ತಿಯಲ್ಲಿ ಮೊದಲ ಸಾಲಿನಲ್ಲಿ ಹೆಸರಿನಲ್ಲಿ ಪೂರ್ಣಿಮಕ್ಕನ ಹೆಸರು ಬಂದೇ ಬರ್ತಿದೆ. ಅವರ ಅಗ್ರಪಂಥೀಯ ಕಲಾವಿದರು ಯಾವ ಮೇಳದಲ್ಲಿ ಚೆನ್ನಾಗಿ ಮಾಡುವವರಿಗೆ ಅಂತ ನನಗನ್ನಿಸ್ತದೆ. ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಇದು. ಖಂಡಿತ ಪಾತ್ರಕ್ಕೆ ಜೀವಂತ ಇರ್ತದೆ. ಯಾವುದೇ ರಾಜಕೀಯದಲ್ಲಿ ಅಲ್ಲ, ಬಣ್ಣದ ವೇಷದಲ್ಲಿ ಅದರ ನಡುವೆ ಸರಿಯಾಗಿ ಆಗ್ತಾ ಇರ್ತೀನಿ ಅಂತ. ಮತ್ತು ಮಕ್ಕಳಿಗೆ ಕೂಡ ಹೇಳಿಕೊಡುವಾಗ ಪಾತ್ರ ಚಿತ್ರಣಕ್ಕೆ ಸರಿಯಾದ ರೀತಿಯಲ್ಲೇ ಕಲಿಸ್ತಾರೆ. ನೀವು ಗಮನಿಸಿದ ಇವರ ಮಹಿಳಾ ತಂಡದ ಸದಸ್ಯೆಯಾಗಿ ನಾನು ಹೋಗ್ತೇನೆ. ಅಲ್ಲದೆ ಯಕ್ಷಾರಾಧನಾ ಕಲಾ ಕೇಂದ್ರದ ಕೆಲವು ಕಾರ್ಯಕ್ರಮಗಳಾಗುವಾಗ ಅವರನ್ನು ನಾನು ಆಮಂತ್ರಿಸಿದ್ದೆ. ಅವರ ಅನುಭವವನ್ನು ನಡೆಸಿಕೊಳ್ಳುವುದಕ್ಕೆ ಮಕ್ಕಳು ತಿಳಿಸಿದ್ದು. ಹಾಗೆಲ್ಲ ಕೆಲವು ಸೂಕ್ಷ್ಮಗಳನ್ನ ಹೇಳುವಂಥದ್ದು ತುಂಬಾ ಸಂತೋಷ ಪಡ್ತದೆ. ಕೇವಲ ವೇಷಧಾರಿ ಆಗುವಂಥದ್ದು ಬೇರೆ,
ಅನೇಕರು ವೇಷಧಾರಿಗಳು ಮಾತ್ರ ಆಗಿರ್ತಾರೆ, ಆದ್ರೆ ಹಾಗಲ್ಲ. ಒಬ್ಬ ಸಮರ್ಥ ವಿದ್ಯಾಶಕ್ತಿಯಾಗಿ ಯಾವ ಪದ್ಯಕ್ಕೆ ಎಷ್ಟು ಹೇಗೆ ಇದನ್ನು ಅರ್ಥ ಮಾಡಿಕೊಂಡು ನರ್ತಿಸಿ ಅದಕ್ಕೆ ಬೇಕಾದಂತಹ ಏನು ಮೌಖಿಕಗಳು ಉಂಟು, ಮಾತುಗಾರಿಕೆ ಉಂಟು, ಅದನ್ನು ಕೂಡ ಅವರು ಇಷ್ಟೇ ಹೇಳಿದ್ರೆ ಸಾಕು, ತುಂಬಾ ಚೆನ್ನಾಗಿರ್ತದೆ, ಪರಿಣಾಮಕಾರಿಯಾಗಿ ನೋಡುತ್ತೆ, ಇದನ್ನೆಲ್ಲ ಅವ್ರು ಹೇಳ್ತಾರೆ. ಮತ್ತೆ ಅವರ ಪಾತ್ರದಲ್ಲಿ ರಂಗ ನಡೆಗಳು ಕೆಲವೆಲ್ಲ ಅವರು ನಿಲ್ಲುವ ರೀತಿ ಯಾವ ಗಂಡಸಿಗೂ ಕಡಿಮೆ ಇಲ್ಲ. ಎಷ್ಟೋ ಮಂದಿ ನಿಜ ಕಲಾವಿದರು ಕೂಡ ಇವತ್ತು ಚೆನ್ನಾಗಿ ಪಾತ್ರಗಳನ್ನು ನಿರ್ವಹಿಸುವುದಿಲ್ಲ ಅಂತ ಹೇಳಿದ್ರು, ಅದು ಅತಿಶಯೋಕ್ತಿಯಲ್ಲಿ. ಹಾಗೆಂದ್ರೆ ಯಾರು ಇಲ್ಲ ಅಂತ ಹೇಳುದಿಲ್ಲ, ಎಷ್ಟೋ ಒಳ್ಳೊಳ್ಳೆ ಕಲಾವಿದರು ಕೂಡ ಇದ್ದಾರೆ. ಆದ್ರೆ ಇವರನ್ನು ದೇಶದಲ್ಲಿ ನೋಡುವಾಗ ಸ್ವರದಲ್ಲಿ ಮಹಿಳೆಯಿಂದ ಗೊತ್ತಾಗ್ತದೆ ಹೊರತು ಪಾತ್ರ ನಿರ್ವಹಣೆ ಯಾರು ಕೂಡ ಹೆಣ್ಣು ಅಂತ ಹೇಳುದಿಲ್ಲ. ನಮ್ಮದೇ ಒಂದು ಕಾರ್ಯಕ್ರಮ ನಡೆದಾಗ ಒಬ್ರು ಅವರ ಪಾತ್ರ ಜಾಂಬರು, ನನ್ನ ಪಾತ್ರ ಕೃಷ್ಣ, ನಾವಿಬ್ಬರು ಗಂಡಸರು ಅಂತ ಹೇಳಿ ವೇಷ ಕಳಿಸ್ತಾರೆ ಕೋಟಿಂಗ್ ಮುಗಿಸಿ ಬಂದು ನೋಡಿದ್ದು. ಇದೆಲ್ಲ ಸ್ವರಣ ಅನುಭವಗಳು. ಅವರೊಂದಿಗೆ ಎಷ್ಟೋ ವೇದಿಕೆಗಳಲ್ಲಿ ನಾನು ಪಾತ್ರವನ್ನು ನಿರ್ವಹಿಸಿದ್ದೇನೆ. ನಾನಿವತ್ತಿಗೂ ಒಳ್ಳೆ ಕಲಾವಿದೆಯಾಗಿ ಬರುವುದಕ್ಕೆ ಅಕ್ಕನ ಪ್ರೋತ್ಸಾಹ ಮರಿಲಿಕ್ಕಿಲ್ಲ. ಅವರ ಅನೇಕ ಮಹಿಳೆಯರನ್ನು ಉಪಯೋಗಿಸಿ ಅವರೆಲ್ಲವನ್ನ ಒಂದೇ ತರ ಮಾಡಿ ಒಂದೇ ತಾಯಿಯ ಮಕ್ಕಳ ಹಾಗೆ ನೋಡಿಕೊಳ್ಳುವಂತಹ ಒಂದು ಪ್ರೀತಿ, ಇದೆಲ್ಲ ಬಹಳ ಚಂದ. ಅವರ ತಂಡದೊಂದಿಗೂ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಬೊಂಬೈ, ಡೆಲ್ಲಿ ಇಂತಹ ಪ್ರದೇಶಗಳಲ್ಲಿ ಕಾರ್ಯಕ್ರಮಕ್ಕೆ ಅವರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮ್ಮ ತಂಡದಲ್ಲೂ ಕೂಡ ಅವರು ಅನೇಕ ಕಡೆಗಳಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವಿಬ್ರು ಅಕ್ಕ ತಂಗಿದ್ದು ಮಾತು ಸೋದರಿಯರನ್ನು ಬಹಳ ಸಂತೋಷ, ಹೆಮ್ಮೆ ಅನಿಸ್ತು. ಎಸ್, ಇದು ಈ ನಡುವೆ ಸುಮಂಗಲ ಮೇಡಮ್, ಎಸ್, ಈಗ ನೀವೊಬ್ಬರು ಸಂಗೀತ ನೃತ್ಯ ಕಲಾವಿದೆಯಾಗಿ ಯಕ್ಷಗಾನದ ವಿಚಾರಕ್ಕೆ ಬರುವಾಗ ಒಬ್ಬರು ಮಹಿಳೆ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವ ತ್ರಾಸ ಅಥವಾ ಸವಾಲು ದೊಡ್ಡದು ಅಂತ ಅನಿಸುತ್ತಾ ನಿಮಗೆ? ಭರತನಾಟ್ಯದಿಂದ ಯಕ್ಷಗಾನಕ್ಕೆ ತೊಡಕಾಗ್ತದೆ ಅಂತ ಪ್ರಶ್ನೆ. ಎಸ್ ಎಸ್, ಹೌದು ಹೌದು. ಖಂಡಿತವಾಗಿಯೂ ಇಲ್ಲ. ಒಂದು ಕಲೆಯನ್ನು ಸಮಗ್ರವಾಗಿ ಸಮರ್ಥವಾಗಿ ಕಲಿತ ಬಳಿಕ ಮತ್ತೊಂದು ಕಲೆಗೆ ಹೋದ್ರೆ ಎಷ್ಟು ಕಷ್ಟ ಆಗ್ಲಿಕ್ಕಿಲ್ಲ ಅಂತ. ಬಹುಶಃ ನಾನು ಇವತ್ತು ಯಕ್ಷಗಾನದಲ್ಲಿ ನಾನು ಗುರುತಿಸಿಕೊಳ್ಳಲಿಕ್ಕೆ ಕಾರಣವೇ ನನ್ನ ಭರತನಾಟ್ಯ ಅಂತ ನಾನು ಕಲಿತಾಗಿರ್ತೇನೆ. ಯಾಕಂದ್ರೆ ಅದರಲ್ಲಿ ಕಲಿತಂತಹ ಶಾಸ್ತ್ರಜ್ಞಾನ, ಸಂಗೀತ ಜ್ಞಾನ, ಇದು ಆಂಗಿಕ ಚಲನೆಗಳ ವಿಚಾರ ತಗೊಳ್ತಾರೆ, ಅದಕ್ಕೆ ತಾತ್ವಿಕ ಅಭಿನಯ ಇರ್ಬೋದು, ಪಾತ್ರೋತ್ಪತ್ತಿಯ ಪ್ರಸ್ತುತಿ, ಇದಕ್ಕೆಲ್ಲ ನಮ್ಗೆ ಭರತನಾಟ್ಯ ಬಹಳಷ್ಟು ಸಹಾಯ ಮಾಡಿದೆ ಅಂತ ನನಗನ್ನಿಸುತ್ತೆ. ಹೌದು, ಆರಂಭಿಕ ಹಂತದಲ್ಲಿ ಸ್ವಲ್ಪ ಭರತನಾಟ್ಯ ಶೈಲಿಯಲ್ಲಿ ರಂಗ ಪ್ರಸ್ತುತಿ ಇತ್ತು, ಅದನ್ನು ಮತ್ತೆ ಯಕ್ಷಗಾನೀಯವಾಗಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಒಂದು ಸಮಯ ತಗುಲಿದೆ, 2-3 ವರ್ಷ. ಆದ್ರೆ ಈಗ ಏನಂತ ಕಷ್ಟ ಆಗುದಿಲ್ಲ. ವ್ಯತ್ಯಾಸದಲ್ಲಿ ಭರತನಾಟ್ಯವನ್ನು ಪ್ರಸ್ತುತಪಡಿಸುವ ರೀತಿಯೇ ಬೇರೆ, ಯಕ್ಷಗಾನದ ಪ್ರಸ್ತುತಿಯ ರೀತಿಯೇ ಬೇರೆ, ಇದು ಸಾಧ್ಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಭಿನಂದನೆಗಳು ಮತ್ತೊಮ್ಮೆ. ಥ್ಯಾಂಕ್ ಯು. ತುಂಬಾ ಚಂದವಾಗಿ ಪೂರ್ಣಿಮಾ ರೈ ಅವರನ್ನು ಇಲ್ಲಿ ಆ ಒಂದು ಒಡನಾಟವನ್ನು ಮತ್ತು ಜೊತೆಗೆ ಕಲೆಯ ಆ ಒಂದು ಸಂಬಂಧವನ್ನು ಹಂಚಿಕೊಂಡರು. ಮೇಡಮ್, ನಿಮ್ಮ ಈ ಒಂದು ಏನು ಕ್ಷೇತ್ರಕ್ಕೆ ಬರುವ ಸಂದರ್ಭದಲ್ಲಿ ನೀವು ಗುರುಗಳ ಬಗ್ಗೆ ಹೇಳಿದರೆ, ನಿಮ್ಮ ಹಿಮ್ಮೇಳದ ಗುರುಗಳು? ಹಿಮ್ಮೇಳದಲ್ಲಿ ಇವರು ಹರಿನಾರಾಯಣ ಬೈಪಡ್ತಾರಿಂದ ಸಂಪೂರ್ಣ ಮದ್ಲೆ ಪಾಠವನ್ನು ನಾನು ಕಲ್ತಿದ್ದೇನೆ. ಲೀಲಾವತಿ ಬೈಪಡ್ತಾರಿಂದ್ರೆ ಭಾಗವತಿ ಮತ್ತು ಮದ್ಲೆ, ಆದ್ರೆ ನಾವು ಹೆಚ್ಚು ಗಮನ ಹರಿಸಿದ್ದು ಮದ್ದಳೆಗೆ. ಕೆಲವು ಪ್ರಸಂಗದಲ್ಲಿ ಬಾರಿಸಿದ್ದೇನೆ ಕೂಡ. ಅಂದ್ರೆ ಅವರಿಂದ ಸಂಪೂರ್ಣ ಮದ್ಲೆ ಪಾಠವನ್ನು ಕಲಿತ ಹಾಗೆ ಹೆಮ್ಮೆ ಉಂಟು. ಅವರು ನನ್ನ ಪ್ರೀತಿಯ ಗುರುಗಳು ಸಹ. ಮತ್ತೆ ಮಾಂಬಡಿಯವರಿಂದ ಕೂಡ ಸ್ವಲ್ಪ ಪಾಠವನ್ನ ಕಲ್ತಿದ್ದೇನೆ. ಎಸ್, ಈಗ ನೀವು ಯಕ್ಷೋತ್ಸವ ಸ್ಪರ್ಧೆ ವಿಚಾರಕ್ಕೆ ಬಂದ್ರಿ. ಆ ನಂತರ ನೀವು ಏನು ಈ ಒಂದು ಯಕ್ಷಗಾನ ಕೂಟವನ್ನು ಮಾಡಿಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆ, ಜೊತೆಗೆ ಈ ಕರ್ನಾಟಕದಿಂದ ಆಚೆ ಮುಂಬೈ, ಚೆನ್ನೈ, ಡೆಲ್ಲಿಗೆಲ್ಲ ಹೋಗಿ ಪ್ರದರ್ಶನವನ್ನು ಕೊಡ್ತೀರಿ. ಅದು ಯಾವ ರೀತಿ ಇತ್ತು ಅಂತ? ನಾವಂದ್ರೆ ಪ್ರಾರಂಭದಲ್ಲಿ ಮಕ್ಕಳೆಲ್ಲ ಒಂದಾಗಿದ್ರು, ಮತ್ತೆ ಕೆಲವು ಸಲ ಸ್ಪ್ಲಿಟ್ ಆಯ್ತು ಒಂದು ತಂಡಗಳು, ಅದು ಇದ್ದದ್ದೇ ಅಲ್ವಾ ಒಂದೊಂದು ರಾಜಕೀಯಗಳು. ಆದ್ರೂ ಮಕ್ಕಳು ಬರ್ತಾ ಇದ್ರು, ನಾವು ಸೇರಿಸ್ಕೊಳ್ತಾ ಇದ್ದೇವೆ. ಮತ್ತೆ ಹಲವಾರು ಕಡೆ ಹೆಚ್ಚಾಗಿ ನಮ್ಮ ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿಯೇ ಸ್ಪರ್ಧೆಯಲ್ಲಿ ಅಂದ್ರೆ ಹೆಸರು ಗಳಿಸಿದೆ. ತುಂಬಾ ಕಡೆ ಸ್ಪರ್ಧೆಗೆ ಹೋಗಿ ಇವರ ರಮೇಶ್ ಅಣ್ಣನ ನಿರ್ದೇಶನದಲ್ಲಿ ನಾವು ಬಹುಮಾನಗಳನ್ನು ಪಡ್ಕೊಂಡೇ ಬಂದವರು, ಪ್ರಥಮ ಬಹುಮಾನ. ಹಾಗೆ ಅದು ನಮ್ಮ ತಂಡ ಒಳ್ಳೆ ಹೆಸರುವಾಸಿಗೆ
ಆಗಿತ್ತು. ಅಂದ್ರೆ ಮಕ್ಕಳು ನಮ್ಮ ಹತ್ತಿರದ ಬರ್ತಾ ಇದ್ರಲ್ಲ ಹತ್ತಿರದಿಂದ, ಹಾಗೆ ಬೇರೆ ಬೇರೆ ಕಡೆಯಿಂದ ನಮ್ಮ ತಂಡವನ್ನು ಹೆಸರನ್ನು ಕೇಳಿ ಫೋನ್ ಮಾಡಿ ನಾವು ನಿಮ್ಮ ತಂಡಕ್ಕೆ ಬರ್ತೇವೆ ಅಂತ ಹೇಳಿ, ಸುಬ್ರಹ್ಮಣ್ಯ, ನಮ್ಮ ಮಾಣಿ, ಯಾವ ಪುತ್ತೂರು ಕಡೆಯಿಂದ ಕಲಾವಿದರೆಲ್ಲ ಬಂದು ನಮ್ಮ ತಂಡಕ್ಕೆ ಸೇರ್ಪಡೆಗೊಳ್ತಾ ಇದ್ರು. ಹಾಗೆ ಒಂದು ತಂಡ ಸಮಗ್ರವಾಗಿ ನಡೀತಾ ಇತ್ತು. ಮಕ್ಕಳು ಬರ್ತಾ ಇದ್ರು, ಮದುವೆಯಾಗಿ ಹೋಗ್ತಾ ಇದ್ರು. ಆದ್ರೂ ಸಹ ಈಗ 32ನೇ ವರ್ಷ ನಾನು ಯಕ್ಷಗಾನ ರಂಗದಲ್ಲಿ ಈಗ ನಮ್ಮ ತಂಡವನ್ನು ನಡೆಸಿಕೊಂಡು ಹೋಗುದು, ಇದು 32ನೇ ವರ್ಷ. ಈಗ ಬೇರೆ ಬೇರೆ ತಂಡದ ಕಲಾವಿದರು ಅತಿಥಿ ಕಲಾವಿದರಾಗಿ ಬರ್ತಾರೆ. ಈ ನಡುವೆ ನಮ್ಮ ಜೊತೆಗೆ ಯಕ್ಷಗಾನ ರಂಗದ ದಿಗ್ಗಜರು ಪಟ್ಲ ಸತೀಶ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಇದು ನಮಸ್ತೆ. ಪೂರ್ಣಿಮಾ ಯತೀಶ್ ರೈ ಅವರ ಜೊತೆಗೆ ನಾವು ಇವತ್ತಿನ ಸಂದರ್ಶನ. ಪೂರ್ಣಿಮಾ ಯತೀಶ್ ರೈ ಅವರ ಬಗ್ಗೆ ನೀವು ಯಾವ ವಿಚಾರವನ್ನು ಮತ್ತು ಅವರೊಬ್ಬ ಕಲಾವಿದೆಯಾಗಿ, ಒಬ್ಬ ಸಂಘಟಕಿಯಾಗಿ, ಜೊತೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನಲ್ಲಿ ಕೂಡ ಒಬ್ಬ ಕಾರ್ಯಕರ್ತೆಯಾಗಿ ಅವರ ಬಗ್ಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಸತೀಶ್ ಅಣ್ಣ? ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಅಂತ ಒಂದು ಸಾಧಕಿಯನ್ನು ನಿಮ್ಮ ಚಾನಲ್ಗೆ ಕರೆಸಿ ಒಂದು ಇಂಟರ್ವ್ಯೂ ಮಾಡೋದು ಅಂತ ಹೇಳಿದ್ರೆ ಅದೊಂದು ವಿಶೇಷವೇ. ಥ್ಯಾಂಕ್ ಯು. ಪೂರ್ಣಿಮಾ ಯತೀಶ್ ರೈ ಅವರು ಒಬ್ಬ ಕಲಾವಿದೆಯಾಗಿ ನಾನು ತುಂಬಾ ನೆಚ್ಚಿಕೊಂಡಂತಹ ಒಬ್ಬ ಕಲಾವಿದೆ. ಹೆಣ್ಣು ಮಕ್ಕಳ ಒಂದು ಟೀಮ್ ಅನ್ನು ಅತ್ಯದ್ಭುತ ರೀತಿಯಲ್ಲಿ ಒಂದು ಹೆಂಗಸರ ಟೀಮ್ ಕೂಡ ಹೀಗೆ ಮಾಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟದ್ದು ಪೂರ್ಣಿಮಾ ಯತೀಶ್ ರೈ ಅವರ ಟೀಮ್. ಮಹಿಷಾಸುರನ ಪಾತ್ರ ಅಷ್ಟು ಸುಲಭ ಅಲ್ಲ. ಮಹಿಷಾಸುರನ ಪಾತ್ರಕ್ಕೆ ಈಗಲೂ ಒಂದು ಮೆರುಗು ಕೊಟ್ಟಂತಹ ಒಂದು ಹೆಂಗಸು ಅಂತ ಹೇಳಿದ್ರೆ ಪೂರ್ಣಿಮಾ ಯತೀಶ್ ರೈ ಅವರು. ನನಗೆ ತುಂಬಾ ಸಂತೋಷ. ಮತ್ತೆ ನಮ್ಮ ಫೌಂಡೇಶನ್ ಅಲ್ಲಿ ಸಕ್ರಿಯ ಕಾರ್ಯಕರ್ತರು ಹೌದು, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಹೌದು ಅವರು. ಅದೆಲ್ಲವನ್ನು ಬದಿಗಿಟ್ಟು ನಾವು ಮಾತಾಡಿದ್ದು ಒಬ್ಬ ಒಳ್ಳೆಯ ಹೃದಯವಂತೆ. ಸಂತೋಷ. ಯಾರು ಒಬ್ಬ ಕಲಾವಿದ್ರು, ಒಂದು ವೃತ್ತಿ ಕಲಾವಿದ್ರು ಕೂಡ ಅದು ಹೆಂಗಸು ಗಂಡಸಿ ಅನ್ನುವ ಪ್ರಶ್ನೆ ಇಲ್ಲ. ಯಾರೋ ಅವರ ಕಷ್ಟವನ್ನು ಹೇಳಿಕೊಂಡ್ರು ಮೊದಲಾಗಿ ಅದಕ್ಕೆ ಸ್ಪಂದಿಸುವಂತ ಒಬ್ಬ ವ್ಯಕ್ತಿತ್ವ ಉಳ್ಳಂತ ಒಬ್ರು ಹೇಳಿದ್ರೆ ನಮ್ಮ ಪೂರ್ಣಿಮಾ ಅಕ್ಕ. ಹಾಗಾಗಿ ನಾನು ತುಂಬಾ ಸಂತೋಷ ಪಡ್ತೇನೆ. ಒಂದು ಎಕ್ಸಾಂಪಲ್ ಅನ್ನು ಕೊಡ್ಲೇಬೇಕಾಗುತ್ತೆ. ಖಂಡಿತ ಸರ್. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿ ಒಂದು ಉತ್ತಮ ಪ್ರಶಸ್ತಿ ಅವರಿಗೆ ಸಿಕ್ಕಿದ್ದು. ಹೌದು, ರಾಜ್ಯದ ಬಾರಿ ಪ್ರತಿಷ್ಠಿತ ಪ್ರಶಸ್ತಿ ಅದು. ಆ ಮೂಲಕ ಅದು ಸಿಕ್ಕಿತ್ತು ಅವರಿಗೆ. ಅದರಲ್ಲಿ ಅದನ್ನು ಕೂಡ ನಮ್ಮ ಫೌಂಡೇಶನ್ಗೆ ಕೊಟ್ಟು ಅವರ ಒಂದು ಉದಾರತೆಯನ್ನು ಮೆರೆದಿದ್ದಾರೆ. ಇಂತಹ ಒಂದು ಹೃದಯವಂತೆ ಕೂಡ ಕಲಾವಿದರ ಬಟ್ಟಿಗೆ ನಾನು ಹೇಳಲಿಕ್ಕೆ ಇಲ್ಲ. ಅವರ ಇಡೀ ಮನೆತನವೇ ಯಕ್ಷಗಾನಕ್ಕೆ ಸೀಮಿತವಾದಂತ ಅವರು ಕೊಟ್ಟ ಕೊಡುಗೆ ಅಪಾರ. ಅವರ ಮನೆತನ ಅದರಲ್ಲೂ ಸರ್ವಸ್ವವನ್ನು ಅರ್ಪಿಸಿದಂತ ಒಬ್ರು ಕಲಾವಿದೆ ಪೂರ್ಣಿಮಾ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ಒಬ್ಬ ನೀವು ಮೆನ್ಷನ್ ಮಾಡಿದ್ರಿ, ಬಹುಶಃ ನಿಮ್ಮ ಜೊತೆಗೇನೆ ಒಬ್ಬ ಒಳ್ಳೆಯ ಕಾರ್ಯಕರ್ತೆಯಾಗಿ ಕೂಡ ನಿಮ್ಮ ಬೆನ್ನ ಹಿಂದೆ ಇದ್ದಾರೆ ಅಂತ ತಿಳಿತೇವೆ. ಇಲ್ಲ, ಬೆನ್ನ ಹಿಂದೆ ಇದ್ದಾರೆ, ಮುಂದೆಯೂ ಇದ್ದಾರೆ. ನನ್ನ ಅಕ್ಕನಾಗಿ ನನಗೆ ಮಾರ್ಗದರ್ಶನ ಕೊಡುತ್ತಾ ಮತ್ತೆ ಎಲ್ಲ ರೀತಿಯಲ್ಲಿ ನಮ್ಮ ಫೌಂಡೇಶನ್ ಮುಂದುವರಿಯುತ್ತಾ ಹುಡುಗಿಯರ ಅಂದ್ರೆ ಹವ್ಯಾಸಿ ತಂಡಕ್ಕೆ ಕೂಡ ಒಂದು ಬೆನ್ನೆಲುಬಾಗಿ ನಿಂತವರು. ಎಸ್ ಸರ್, ಥ್ಯಾಂಕ್ ಯು ಸರ್, ಬಾರಿ ಖುಷಿ ಆಯ್ತು. ಎಸ್, ಥ್ಯಾಂಕ್ ಯು. ಪಟ್ಲ ಸತೀಶ್ ಶೆಟ್ಟಿ ಅವರು ತುಂಬಾ ಅಭಿಮಾನದಿಂದ ನಿಮ್ಮ ಬಗ್ಗೆ ಮಾತನಾಡಿದರು. ಅವರ ಫೌಂಡೇಶನಲ್ಲಿ ಕೂಡ ಯಾವ ರೀತಿ ನೀವು ಒಂದು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ ಅಂತ. ಮೇಡಮ್, ಒಂದು ಕಡೆ ನಿಮ್ಮ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ, ಒಂದು ಕಡೆ ನಿಮ್ಮದೇ ಭಾರಿ ಅಭಿಮಾನದ ಪ್ರೀತಿಯ ಯಕ್ಷಗಾನ, ಜೊತೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್, ಮತ್ತು ಇನ್ನೂ ಒಂದಷ್ಟು ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳು, ಇವೆಲ್ಲವನ್ನು ಯಾವ ರೀತಿಯಾಗಿ ಜೋಡಿಸಿಕೊಳ್ತೀರಿ? ಸಮಯಾವಕಾಶ ಅನ್ನು ಯಾವ ರೀತಿ ಜೋಡಿಸಿಕೊಳ್ತೀರಿ? ನಾವು ಈಗ ಸ್ಮರಿಸಬೇಕಾಗ್ತದೆ, ನನ್ನ ಮದುವೆ ಮೊದಲು ತಂದೆ ತಾಯಿಯವರು ನಮ್ಗೆ ಎಷ್ಟು ನಮ್ಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. ಅಣ್ಣನ ಬೆಂಬಲ ಇತ್ತು, ಅಕ್ಕಂದಿರಿದ್ರು, ಮತ್ತೆ ನಮ್ಮ ಭಾವ ಒಬ್ರು ಕೇಶವ ಶೆಟ್ಟಿ ಅಂತ ಅವರು ಹವ್ಯಾಸಿ ಭಾಗವತರು ಹೌದು. ಹಾಗೆ ಇವರೆಲ್ಲರ ಬೆಂಬಲ, ಮನೆಯವರೆಲ್ಲ ಅಕ್ಕ ತಂಗಿಯರು ಭಾವಂದಿರು ಎಲ್ಲರೂ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ರು. ಹಾಗಾಗಿ ಅಕ್ಷರಂಗದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇತ್ತು. ಮದುವೆ ಆದ ನಂತರ ನಿಜಕ್ಕೂ ನಾವು ಮುಂದುವರಿಬೇಕಾದ್ರೆ ನಾವು ಈಗ ಮೊದಲಿಗೆ ಹೇಳ್ಬೇಕಾದ್ರೆ ನನ್ನ ಗಂಡನನ್ನೇ ಯತೀಶ್ ರೈ ಅವರ ಪರ್ಮಿಷನ್ ಇಲ್ಲದೆ ನಮ್ಗೆ ಮುಂದುವರಿಲಿಕ್ಕೆ ಕಷ್ಟ. ಅದರಲ್ಲೂ ಅತ್ತೆ ಮಾವನಂತೂ ತುಂಬಾ ಸಂತೋಷ ಪಟ್ಟಿದ್ರು. ಅತ್ತೆ ರತ್ನಾವತಿ ರೈ ಅಂತ, ಮಾವ ಈಗ ಇಲ್ಲ, ಪದ್ಮನಾಭ ರೈ ಅಂತ, ಚೆಲ್ಲೆಡ್ಕ, ಇವರು ನುಳಿಯಲ್ನವರು, ಪುತ್ತೂರು.
ಹಾಗೆ ಅವರು ಅವರೆಲ್ಲ ಕುಟುಂಬಗಳು ಒಂದು ಕಲಾವಿದೆಯನ್ನು ಅಷ್ಟು ಸಂತೋಷವಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ, ಅದು ನನ್ನ ಭಾಗ್ಯ. ಯಕ್ಷಗಾನದಲ್ಲಿ ಮುಂದುವರಿಯುವುದು ದೊಡ್ಡ ವಿಷಯ ಅಲ್ಲ, ನಮ್ಗೆ ಪ್ರೋತ್ಸಾಹ ಬೇಕು ಎಲ್ಲರ, ಅಂದ್ರೆ ಸರ್ವರ ಬೆಂಬಲ ಇತ್ತು. ನಮ್ಮ ಗಂಡನ ಮನೆಯವರ ಅವರು ಈಗಲೂ ಸಂತೋಷ ಪಡ್ತಾರೆ, ನಿಮ್ಗೆ ಎಷ್ಟು ಸಮಯಕ್ಕೆ ಹೋಗ್ಲಿಕ್ಕೆ ಉಂಟು ಮಾಡು ಎನ್ನುವ ಹಾಗೆ. ಹಾಗಾಗಿ ನಮ್ಮ ಶ್ರೀ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಅಂತ ಫ್ಯಾಬ್ರಿಕೇಶನ್ ಮತ್ತೆ ಈಗ ಸ್ಕಫೋಲ್ಡಿಂಗ್ ಇದೆಲ್ಲ ನನ್ನ ಗಂಡನೇ ಮಾಡಿದ್ದು. ಅವರು ಈಗ ಉದ್ಯೋಗದಲ್ಲಿ ವಿದೇಶದಲ್ಲಿ ಇದ್ದಾರೆ, ಬರ್ತಾ ಹೋಗ್ತಾ ಇದ್ದಾರೆ. ಅವರ ಸಹಕಾರದಿಂದ ನಾನು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಅವರು ನನಗೆ ಆಸಕ್ತಿ ಇದ್ದ ಕಾರಣ ಅಲ್ಲಿ ನಮ್ಮದೇ ಸ್ವಂತ ಆದ ಕಾರಣ ಅದನ್ನೊಂದು ಮೇಂಟೈನ್ ಮಾಡಿಕೊಂಡು ಈಚೆ ಬರ್ತಾ ಇದ್ದೆ. ಮನೆಯಲ್ಲಿ ಅಮ್ಮನವರು ಅಣ್ಣ ಅತ್ತಿಗೆ ಎಲ್ಲ ಇದ್ದ ಕಾರಣ ಮಕ್ಕಳನ್ನು ನೋಡ್ಕೊಳ್ತಾ ಇದ್ರು. ಹಾಗೆ ಅವರ ಇದರಿಂದಾಗಿ ನಾನು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದೆ. ಹಾಗೆ ಈ ತರ ಸಮಾಜ ಸೇವೆ ಹೋಗ್ಬೇಕಾದ್ರೆ ಇವರೆಲ್ಲರ ಸಹಕಾರವನ್ನು ನಾನು ಸ್ಮರಿಸಲೇಬೇಕು. ನಮ್ಮ ಅಕ್ಕಂದಿರ ಅವರದೆಲ್ಲ ಒಂದು ಒಳ್ಳೆಯ ವಾತಾವರಣ, ಒಂದು ಕಲಾವಿದೆಗೆ ಅಥವಾ ಒಂದು ಕಲಾವಿದರಿಗೆ ಯಾವ ರೀತಿಯ ವಾತಾವರಣ ಬೇಕು ಅವೆಲ್ಲವೂ ನಿಮ್ಮ ಮನೆಯಲ್ಲೂ ನಿಮ್ಮ ಪತಿಯ ಮನೆಯಲ್ಲೂ ಸಿಕ್ಕಿತು ನಿಮಗೆ. ಅದೇ ಪೂರಕವಾಗಿದ್ದ ಕಾರಣ ಕಷ್ಟ ಅಂತ ಆಗ್ಲಿಲ್ಲ. ಬಾರಿ ಒಂದು ಪುಣ್ಯ ಮತ್ತು ಭಾಗ್ಯ. ಎಸ್, ಈ ನೋಡಿ ನಮ್ಮ ಜೊತೆಗೆ ರಾಜ್ಕುಮಾರ್ ಅವರು ನೇರ ಸಂಪರ್ಕದಲ್ಲಿ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ರಾಜ್ಕುಮಾರ್ ಅವರೇ, ನಮಸ್ತೆ. ಪೂರ್ಣಿಮಾ ಯತೀಶ್ ರೈ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ, ಎಸ್, ಹೌದು, ಮಾತಾಡಿ ಸರ್. ಹಲೋ, ಎಸ್, ತಾಂತ್ರಿಕ ಸ್ವಲ್ಪ ಅಡಚಣೆ ಆಗ್ತಾ ಉಂಟು. ಎಸ್, ಒಟ್ಟು ನಿಮ್ಮ ಇಡೀ ಮನೆಯ ಪರಿಸರ ನೀವು ಹುಟ್ಟಿ ಬೆಳೆದ ಪರಿಸರನು, ಮದುವೆ ಆಗಿ ಬಂದ ನಂತರ ಗಂಡನ ಮನೆಯ ಪರಿಸರ ಕೂಡ ನಿಮ್ಮ ಇಡೀ ಒಂದು ಕಲಾಕ್ಷೇತ್ರಕ್ಕೆ ಬೆಂಬಲವಾಗಿ ನಿಂತಿತ್ತು. ಬಹುಶಃ ಇದರಿಂದಾಗಿ ನಿಮಗೆ ಮತ್ತೆ ಕೂಡ ಮದುವೆಯ ನಂತರ ಕೂಡ ಈ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು ಏನೋ. ಮದುವೆಯ ನಂತರ ಮತ್ತು ಮದುವೆಯ ಮೊದಲು ನೀವು ಈ ತೊಡಗಿಸಿಕೊಂಡ ಯಕ್ಷಗಾನದಲ್ಲಿ ನಾನು ಕೇಳುವಂಥದ್ದು, ಬಹುಶಃ ಒಂದೇ ಸ್ತರದಲ್ಲಿ ನಿಮಗೆ ಮ್ಯಾನೇಜ್ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಮದುವೆಯ ಮೊದಲು ನಮ್ಮ ಅಣ್ಣ ಸಂಪೂರ್ಣ ಜವಾಬ್ದಾರಿ ತಕೊಳ್ತಾ ಇದ್ರು. ಆಗ ನನ್ಗೆ ಜವಾಬ್ದಾರಿ ಕಡಿಮೆ ಇತ್ತು, ವೇಷ ಮಾಡುವುದು ಬರುವುದೆಲ್ಲ ಮತ್ತೆಲ್ಲ ಹಿಮ್ಮೇಳದ ಎಲ್ಲ ವ್ಯವಸ್ಥೆ ಅಣ್ಣನೇ ಇದ್ದ ಕಾರಣ ಅಣ್ಣ ನೇತೃತ್ವ. ಹಾಗಾಗಿ ನಮ್ಗೆ ಆ ತಲೆ ಬಿಸಿ ಇರ್ಲಿಲ್ಲ. ಮತ್ತೆ ನಾನು ಅಣ್ಣ ಸ್ವಲ್ಪ ನನ್ಗೆ ಜವಾಬ್ದಾರಿಯನ್ನು ಕೊಟ್ಟರು. ಗೋವಿಂದಾಸ್ ಕಾಲೇಜಲ್ಲಿ 2003 ಯಕ್ಷಗಾನ ನಿರ್ದೇಶಕಿಯಾಗಿ ಸೇರಿದೆ. ಮತ್ತೆ ನನ್ನ ಮೇಲೆ ಜವಾಬ್ದಾರಿ ಸಂಪೂರ್ಣ ಬಿಟ್ರು. ಅಂದ್ರೆ ಯಕ್ಷಗಾನ ಕಲಿಸುವುದಾಗ್ಲಿ ಪ್ರತಿಯೊಂದರಲ್ಲೂ ನಾನೇ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ಜೋಡಿಸ್ಕೊಳ್ಬೇಕು. ಹಾಗಾಗಿ ಮದುವೆ ಮೊದಲು ಹಾಗೆ ಮನೆಯವರಿದ್ರು. ಮದುವೆ ನಂತರ ಈಗ ನನ್ನ ಗಂಡ ಅವರು ಉದ್ಯೋಗದಲ್ಲಿ ಇರ್ತಾರೆ. ಮತ್ತೆ ನನ್ಗೆ ಸಹಕಾರಿಗಳಾಗಿ ಅಣ್ಣನಿದ್ರು, ಮತ್ತೆ ಈಗ ರಾಜ್ಕುಮಾರ್ ಮಾಸ್ಟರ್ ಅಂತ ಇದ್ರು, ಅವರಿದ್ದಾರೆ. ಮತ್ತೆ 3 ನನ್ನ ಸ್ಟೂಡೆಂಟ್ಸ್ ಇದ್ರು, ಕಾರುಣ್ಯ ನಿಧಿ ಅಂತ, ರಾಕೇಶ್, ಶ್ರೀನಿಧಿ ಅವರೆಲ್ಲ ಈಗ ಉದ್ಯೋಗದಲ್ಲಿ ಲೆಕ್ಚರರ್ಸ್ ಆಗಿದ್ದಾರೆ, ಎಲ್ಲ ಒಂದೊಂದು ಉದ್ಯೋಗದಲ್ಲಿದ್ದಾರೆ. ಆ 3 ಹುಡುಗರು ನಂದು ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿ ನಮ್ಮ ಜೊತೆಯಲ್ಲಿರುವಾಗ ಅವರು ನನ್ನ ಬೆನ್ನೆಲುಬು ಆಗಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಎಲ್ಲದಕ್ಕೂ ನಾವು ಅಂತ ಹೇಳಿಕ್ಕಿಲ್ಲ, ಎಲ್ಲರ ಸಹಕಾರ. ಅವರು ನನ್ನ ಜೊತೆಯಲ್ಲಿದ್ದ ಕಾರಣ ಹಿಮ್ಮೇಳವನ್ನು ನಾನು ಏನಾದ್ರು ಹೇಳಿದೆ, ಭಾಗವತರಾಗ್ಲಿ ಇವರಾಗ್ಲಿ ಅಥವಾ ಒಂದು ವೇಳೆ ಯಾರು ಬರದಿದೆ ಅವರು ಕೂಡ ಎಲ್ಲ ಹಿಮ್ಮೇಳ ಭಾಗವತಿಕೆಲ್ಲ ಗೊತ್ತಿದ್ದವರೇ. ಮಕ್ಕಳ ತಂಡವನ್ನು ಪ್ರೋತ್ಸಾಹಿಸಿದ ಹಾಗೆ ನಾವು ಮಕ್ಕಳಿಗೀಗ ನಿರ್ದೇಶನ ಕೊಡ್ಬೇಕಾದ್ರು ಪೌರಾಣಿಕ ವೇಷ ಸ್ಪರ್ಧೆಗೆ ಅಥವಾ ಇತರ ಯಾವುದೇ ಕಡೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಜನ ಬೇಕೆ. ನಾವು ಅಂತ ಇಲ್ಲ, ನಾನಂತ ಹೇಳಲಿಕ್ಕಿಲ್ಲ, ನಾವು ಅಂತ ಹೇಳ್ಬೇಕು. ನಮ್ಮ ಜೊತೆ ಆ ಮಕ್ಕಳಿದ್ರು, ನಾನು ಅದನ್ನು ಸ್ಮರಿಸಲೇಬೇಕಾಗ್ತದೆ. ಅಂದ್ರೆ ಯಾಕಂತ ಹೇಳಿದ್ರೆ ನನ್ನ ಈ ಯಶಸ್ಸಿನಲ್ಲಿ ಹಲವಾರು ಮಂದಿ ಇದ್ದಾರೆ ನನ್ನ ಜೊತೆಗೆ ಇದ್ದವರು, ಟೀಮ್ ಮೆಂಬರ್ಸ್. ಅವರು ಇದ್ದ ಕಾರಣ ಒಂದು ತಂಡ ನಡೆಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಹೆಣ್ಮಕ್ಳು ಅಂದ್ರೆ ತುಂಬಾ ಕಷ್ಟ, ಅವರನ್ನು ಮನೆಯಿಂದ ಕರ್ಕೊಂಡು ಬರ್ಬೇಕು. ಯಕ್ಷಗಾನ ನಡೆಯುವಲ್ಲಿ ರಾತ್ರಿ ಆಗ್ತದೆ, ಪ್ರತಿಯೊಬ್ಬರ ಮನೆಗೆ ಹೋಗಿ ನಾವು ಮುಟ್ಟಿಸ್ಬೇಕಾಗ್ತದೆ. ಎಲ್ಲರನ್ನೂ ಅವರವರ ಮನೆಗೆ ತಲುಪಿಸಿ ನಾವು ನಮ್ಮ ಮನೆ ಸೇರೋದು ನಾನು. ಹಾಗಾಗಿ ಎಲ್ಲ ಮನೆಯ ಏನು ತಾಯಂದಿರು ತಂದೆಯಂದಿರು ಕೂಡ ನಮ್ಮ ಮಕ್ಕಳನ್ನು ಗುರುಗಳು ಅಥವಾ ಈ ಟೀಮ್ನ ಮುಖ್ಯಸ್ಥರು ತುಂಬಾ ಸುರಕ್ಷತೆಯಿಂದ ಕರ್ಕೊಂಡೋಗಿ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮನೆಗೆ ಎಷ್ಟು ರಾತ್ರಿ ಆದ್ರೂ ತಂದು ಬಿಡ್ತಾರೆ ಅನ್ನೋದು ವಿಶ್ವಾಸ ಇರುತ್ತೆ ಅಲ್ವಾ ನಿಮ್ಮ ಜೊತೆ ಕಳಿಸಿಕೊಡುವಾಗ? ಖಂಡಿತ ಅದೇ ವಿಶ್ವಾಸ ನಮ್ಮ ತಂಡದ ಮೇಲೆ ನನ್ನ ಮೇಲೆ ಇದ್ದ ಕಾರಣ ನಾನು ಯಶಸ್ವಿಯಾಗಿದ್ದೇನೆ ಅಂತ. ಇಲ್ಲದ್ರೆ ಕೆಲವರು ಕಳಿಸಿಕೊಡ್ಲಿಕ್ಕೆ ಭಯ ಪಡ್ತಾರೆ. ಮತ್ತೆ ನಮ್ಮ ಜೊತೆಯಲ್ಲಿ ಮಕ್ಕಳಿಗೂ ನಾನು ಹಾಗೆ ಮಾಡ್ತೇನೆ. ಈಗ ಕಲಾವಿದರೀಗ ಪಳಗಿದ್ದಾರೆ. ಈಗ ನನ್ನ 5 ವರ್ಷದ ಮಗು ಬಂದವರು ಈಗ B.Ed ಆಯ್ತು, ಅವರು ಯಕ್ಷಗಾನ
ವೇಷ ಮಾಡ್ತಾರೆ, ತಾಳಮದ್ದಳೆ ಮಾಡ್ತಾರೆ. ಅಂದ್ರೆ ನನ್ನ ಶಿಷ್ಯರ ಹೇಳಿಕೆ ನನಗೆ ಹೆಮ್ಮೆ ಉಂಟು. ಅದೇ ರಾಜ್ಕುಮಾರ್ ಮಾಸ್ಟರ್ ಮಗಳು ಛಾಯಾಲಕ್ಷ್ಮಿ, ಅಶ್ವಿನಿ ಆಚಾರ್ಯ, ತುಂಬಾ ಮಕ್ಕಳ, ಅನುಶ್ರೀ, ಚೈತ್ರ, ವೈಷ್ಣವಿ, ತುಂಬಾ ಮಕ್ಕಳಿದ್ದಾರೆ. ಅವರು ಯಾವ ಪಾತ್ರಕ್ಕೂ ಸಿದ್ಧರಾಗಿದ್ದಾರೆ, ಹಾಗೆ ಪಳಗಿಸಿಟ್ಟಿದ್ದಾರೆ. ಮತ್ತೆ ಪ್ರಸಂಗ ಇಡುವಾಗಲೂ ಹಾಗೆ ಇಡ್ತೇನೆ, ಅತಿಥಿ ಕಲಾವಿದರು ಬರಲಿ, ನಮ್ಮ ತಂಡದಲ್ಲಿ ಒಂದು 10-15, ಈಗ ಹೋಗಿ ಕುಮಾರ ವಿಜಯ ಕಷ್ಟ ಪ್ರಸಂಗ, ಅದನ್ನು ಪ್ರದರ್ಶಿಸ್ಲಿಕ್ಕೂ ಪ್ರಾಕ್ಟೀಸ್ ಇಲ್ಲದೆ, ಮೇಳದವರೆಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ನೇರವಾಗಿ ವೇದಿಕೆಯಲ್ಲಿ ಹೋಗಿ ಪ್ರದರ್ಶಿಸುವಂತ ಮಕ್ಕಳೆಲ್ಲ ನಮ್ಮ ತಂಡದಲ್ಲಿದ್ದಾರೆ. ಅದು ನನ್ಗೆ ಸಿಕ್ಕಿದಂತಹ ಒಂದು ಯೋಗ ಭಾಗ್ಯ. ಹಾಗಾಗಿ ನನಗೆ ಪ್ರದರ್ಶನ ಕೊಡ್ಲಿಕ್ಕೂ ಕಷ್ಟ ಆಗುದಿಲ್ಲ. ಹಾಗಾಗಿ ಈ ಮಕ್ಕಳನ್ನೆಲ್ಲ ಹೊಂದಿಸಿಕೊಂಡು ನಾನು ತಂಡವನ್ನು ಕಟ್ಟಿಕೊಂಡು ಮುಂದುವರಿತಾ ಇದ್ದೇನೆ. ಎಸ್, ಇನ್ನೊಂದು ನಿಮ್ಮ ಜೊತೆಗೆ ಚಂದ್ರಕಲಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಎಸ್, ಪೂರ್ಣಿಮಾ ಯತೀಶ್ ರೈ ಅವರು. ನಮಸ್ತೆ. ನಮಸ್ತೆ. ಹಾಗೆ ನಿಮ್ಗೆ ಸಹ ಚಾನೆಲ್ ಅವರಿಗೆ ಸಹ ಅಭಿನಂದನೆಗಳು. ಯಾಕಂದ್ರೆ ಒಂದು ಯೋಗ್ಯ ವ್ಯಕ್ತಿಯನ್ನು ನೀವು ಇಂಟರ್ವ್ಯೂಗೆ ಕರೆಸಿದ್ದೀರಿ, ತುಂಬಾ ಸಂತೋಷವಾಗ್ತಿದೆ. ಪೂರ್ಣಿಮಕ್ಕನವರು ನನಗೆ ಒಂದು 25 ವರ್ಷದಿಂದ ಪರಿಚಯ. ಅವರನ್ನು ಅಕ್ಕ ಹೇಳುದ, ಗುರು ಹೇಳುದ, ಗೆಳತಿ ಹೇಳುದ, ಎಲ್ಲ ವಿಷಯದಲ್ಲಿ ಸಹ ಪೂರ್ಣಿಮಕ್ಕನ ಉಪಕಾರವನ್ನು ನಾನು ಮರೆಯಲಿಕ್ಕಿಲ್ಲ. ಯಾಕಂದ್ರೆ ಯಕ್ಷಗಾನದಲ್ಲಿ ಬೆಳೀತಾರೆ, ಎತ್ತರಕ್ಕೆ ಹೋಗ್ತಾರೆ, ಆದ್ರೆ ಅದನ್ನು ಪೋಷಿಸುವುದುಂಟಲ್ಲ, ಅದು ಸವಾಲುಗಳನ್ನು ಎದುರಿಸಿ ಸಾಧನೆಯ ಮೆಟ್ಟಲೆ ಏರಿದಂತ ಒಂದು ದಿಟ್ಟ ಮಹಿಳೆ ಅಂದ್ರೆ ಪೂರ್ಣಿಮಕ್ಕ. ಯಾಕಂದ್ರೆ ಯಾಕೆ ಹೇಳ್ತೇನಂದ್ರೆ, ಈ ಒಂದು ವಿಚಾರವನ್ನು ಹೇಳ್ಬೇಕು. ಯಾಕಂದ್ರೆ ನಮ್ಮದೊಂದು ಹಳ್ಳಿ ಊರು ಸರ್, ಅಲ್ಲಿ ಒಂದು 25 ಮಕ್ಕಳಿಗೆ ಒಂದು ಅಷ್ಟು ಬಿಡುವಿನ ವಿಷಯ ಇದರಲ್ಲಿ ಸಹ ಪುರ್ಸೊತ್ತು ಮಾಡಿಕೊಂಡು ಉಚಿತವಾಗಿ ಒಂದು ಯಕ್ಷಗಾನ ಕಲಿಸಿ ಅವರನ್ನೊಂದು ನಮ್ಮ ಒಂದು ಊರಿನಲ್ಲಿ ಯಕ್ಷಗಾನದ ಕಂಪನ್ನು ಪಸರಿಸಿದ ಒಂದು ಹೆಸರು ಅದು ಪೂರ್ಣಿಮಕ್ಕನಿಗೆ. ಹಾಗಾಗಿ ಒಂದು ಮಕ್ಕಳಿಗೆ ಹೇಳಿಕೊಡುವ ರೀತಿ, ಅವರೊಂದು ಯಕ್ಷಗಾನಕ್ಕೆ ತರಬೇತಿ ಮಾಡಿ ಅವರನ್ನೊಂದು ರಂಗಸ್ಥಳಕ್ಕೆ ಪ್ರವೇಶಿಸುವ ಒಂದು ಸಾಧನೆ ಉಂಟಲ್ಲ, ಅದು ಅವರನ್ನು ಮೆಚ್ಚಬೇಕಾದದ್ದು. ಇದು ಮೇಡಮ್ ಒಂದು ನಿಮಿಷ, ಈ ಮಕ್ಕಳಿಗೆ ತರಬೇತಿ ಕೊಡುವಾಗ ತುಂಬಾ ತಾಳ್ಮೆ ಬೇಕು, ಹೌದಲ್ವಾ? ಮಕ್ಕಳನ್ನು ಡೀಲ್ ಮಾಡೋದಂತ ಹೇಳಿದ್ರೆ ಅದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಒಂದು ಕಡೆ ನಿಂತುಕೊಳ್ಳೋರು ಅಲ್ಲ. ಮಕ್ಕಳಾಟಿಕೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ತುಂಬಾ ಸಮಾಧಾನದಿಂದ, ತುಂಬಾ ಸೌಜನ್ಯದಿಂದ ಆ ಮಕ್ಕಳ ಜೊತೆಗೆ ನೀವು ಹೇಳಿದ್ರಿ ತರಬೇತಿ ಕೊಡುವಂಥದ್ದು. ಬಹುಶಃ ಆ ಒಂದು ಸಮಾಧಾನದ ಗುಣವೇ ಅವರನ್ನೊಂದು ಒಳ್ಳೆಯ ಕಲಾವಿದರನ್ನಾಗಿ ಮಾಡಿದೆ ಅಂತ ಅನಿಸುತ್ತೆ. ಖುಷಿ ಆಗ್ತದೆ. ಯೋಗ್ಯ ವ್ಯಕ್ತಿಯನ್ನು ನೀವು ಇದು ಮಾಡಿ ಅವರಿಗೆ ಕೊಟ್ಟಿದ್ದೀರಿ, ಅವರನ್ನಲ್ಲಿ ಕುತ್ಕೊಳಿಸಿದ್ದೀರಿ. ತುಂಬಾ ಖುಷಿ ಆಗ್ತದೆ ಅವರನ್ನು ನೋಡಿ. ಒಂದು ನಗ್ನಗ್ತಾ ಒಂದು ಎಷ್ಟು ಪುರ್ಸೊತ್ತಿಲ್ಲದ್ರು ಸಹ ಒಂದು ಪ್ರತಿ ಆದಿತ್ಯವಾರ ಬಂದು ಈ ಒಂದು ಹಳ್ಳಿ ಮಕ್ಕಳಿಗೆ ಹೇಳಿಕೊಡೋದಂದ್ರೆ ಸುಲಭ ಅಲ್ಲ ಸರ್. ಖಂಡಿತ ಅವರನ್ನು ದೊಡ್ಡ ದೊಡ್ಡ ನೋಡುವಾಗ ನಂಗೆ ಒಂಥರ ಅಂಜಿಕೆ ಆಗ್ತದೆ ಮಾತಾಡ್ಲಿಕ್ಕೆ. ಬಟ್ ಅವ್ರು ಅಷ್ಟೇ ಸರಳತೆಯಿಂದ ಇಲ್ಲಿ ಬಂದ ತಕ್ಷಣ ಸಣ್ಣ ಮಕ್ಕಳೊಂದಿಗೆ ಅಷ್ಟು ಚಂದ ಹೇಳಿಕೊಡ್ತಾರೆ ಅವರು. ಮಕ್ಕಳಿಗೆ ಸಹ ಅವರಂದ್ರೆ ತುಂಬಾ ಇಷ್ಟ. ತುಂಬ ಖುಷಿ ಆಯಿತು ನೀವು ಈ ವಿಚಾರವನ್ನು ಹಂಚಿಕೊಂಡದ್ದು. ಭಾನುವಾರ ದಿವಸ ಟೈಮ್ ಮಾಡಿಕೊಂಡು ಹಳ್ಳಿಗೆ ಬಂದು ಆ ಮಕ್ಕಳಿಗೆ ತರಬೇತಿ. ಇದು ಅಂದ್ರೆ ಅವರು ಕೆಲವು ಮಕ್ಕಳಿಗೆ ಪುರ್ಸೊತ್ತಿಲ್ಲದೆ, ಬೇಡ ನಾವು ಸಂಜೆ ಬರ್ತಾರ ಕೇಳಿ ಚಂದ್ರಕಲಾ, ಬೆಳಗ್ಗೆ ಬೇಡ ಆಗದೆ ಇನ್ನೊಂದು ವಾರ ನಡುವಲ್ಲಿ ಮಾಡುವ, ಮಕ್ಕಳಿಗೆ ಪುರ್ಸೊತ್ತಿಗೆ ತಾನು ಮಕ್ಕಳ ಪುರ್ಸೊತ್ತಿಗೆ ಅನುವು ಮಾಡಿಕೊಂಡು ಬರ್ತಾರೆ. ಗ್ರೇಟ್. ಒಂದು ಕಲೆಯ ಮೇಲೆ ಇರುವಂತ ಅಭಿಮಾನ ಮತ್ತು ಪ್ರೀತಿ. ಪುಣ್ಯ ಅಂತ ಎನಿಸ್ತೇನೆ ನಾನು. ಥ್ಯಾಂಕ್ ಯು ಮೇಡಮ್, ಖುಷಿ ಆಯ್ತು. ಮಕ್ಕಳಿಗೆ ತರಬೇತಿ ಕೊಡ್ಲಿಕ್ಕೆ ಹೋಗುವಂಥದ್ದು ಯಾವ ರೀತಿ ಇರುತ್ತೆ ಮೇಡಮ್? ಈಗ ಭಾನುವಾರ ನೀವು ಎಲ್ಲರೂ ಭಾನುವಾರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೆಲ್ಲ ಎಂಗೇಜ್ ಆಗಿರ್ತಾರೆ. ವಾರದೊಂದು ದಿವಸ ನಮ್ಗೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಮದ್ವೆ, ಮತ್ತೊಂದು ಇನ್ನೊಂದು ಅಂತೆಲ್ಲ. ನೀವು ಈ ಮಕ್ಕಳನ್ನು ಹುಡುಕಿಕೊಂಡು ಹೋಗಿ ತರಬೇತಿಗೆ ಹೋಗ್ತಿರಲ್ಲ, ಅಂದ್ರೆ ಮಕ್ಕಳ ಆಸಕ್ತಿ, ಅದಕ್ಕೆ ನಾವು ಮೊದಲ ಪ್ರಾಧಾನ್ಯತೆ ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಮಕ್ಕಳು ಕಾಯ್ತಾ ಇರ್ತಾರೆ ಯಾವಾಗ ಟೀಚರ್ ಬರ್ತಾರೆ ಅಂತ. ಒಂದೊಂದ್ಸಲ ನನ್ನ ಅನಿವಾರ್ಯತೆಗೆ ನಂಗೆ ಹೋಗ್ಲಿಕ್ಕೆ ಆಗದಿದ್ರು ಅದೇ ವಾರದ ಮಧ್ಯೆ ಯಾವಾಗ ಹೇಳಿದ್ರು ಮಕ್ಕಳು ರೆಡಿ, ಟೀಚರ್ ಬರ್ತಾರ ಅಂತ. ಕೊರೋನಾ ಸಂದರ್ಭದಲ್ಲೂ ಕಾಯ್ತಾ ಇದ್ದಾರೆ. ನನ್ಗೆ ಕಷ್ಟ ಆಗ್ತದೆ ಒಂದೊಂದ್ಸಲ, ಬೇಡ ಹೇಳಿದೆ, ಇಲ್ಲ ನಾವು ನಿಮ್ಗೆ ಕಾಯ್ತೇವೆ, ನೀವು ಬನ್ನಿ ಅಂತ. ಅದೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುದು. ಮತ್ತೆ ನಾನು ಅದೇ ಹೇಳಿದ್ದು, ಅಂದ್ರೆ ನನ್ನ ಸಮಯವನ್ನು ಅವರಿಗೆ ಮೀಸಲಿಟ್ಟಿದ್ದೇನೆ. ಕ್ಲಾಸಸ್ ಕೆಲವು ಕಡೆ ಮಾಡ್ತೇನೆ, ನಾನು ಇಷ್ಟರವರೆಗೆ ಫೀಸ್ ಅಂತ ತಕೊಳ್ಳಿಲ್ಲ. ಈಗ ಗೋವಿಂದಸ್ ಕಾಲೇಜಲ್ಲಿ 20 ವರ್ಷದಿಂದ ಯಕ್ಷಗಾನ ಹೇಳಿಕೊಟ್ರು. ನಾನು ನನ್ನ ಯಕ್ಷಗಾನಕ್ಕೆ
ಇಷ್ಟು ಫೀಸ್ ಅಂತ ತಕೊಳ್ಳೇ ಇಲ್ಲ, ಉಚಿತವಾಗಿ ಹೇಳಿಕೊಡ್ತಾ ಇದ್ದೇನೆ. Great. ಇದಕ್ಕಿಂತ ದೊಡ್ಡ ಮಾತು ಅಥವಾ ಇಂಥ ಒಂದು ನಿದರ್ಶನ ಅಪರೂಪದಲ್ಲಿ ಅಪರೂಪ. ಗ್ರೇಟ್ ಮೇಡಮ್. ಇಷ್ಟರವರೆಗೆ ನಾನು ಯಕ್ಷಗಾನದಲ್ಲಿ ನಾನು ಫೀಸು ತಕೊಳ್ಳೋದಿಲ್ಲ ಅಂತ ನಿರ್ಧಾರ, ಅದು ನನ್ನ ಗಂಡನಿಗೆ ಹೇಳಿದ್ದೇನೆ. ಯಕ್ಷಗಾನದಲ್ಲಿ ನಾನು ನನ್ನ ಸೇವೆ ಮಾಡುದು, ನಾನು ಹಣ ತಕೊಂಡು ಮಕ್ಕಳಿಗೆ ವಿದ್ಯೆಯನ್ನು ಕೊಡುವುದಿಲ್ಲ ಅಂತ. ಅದನ್ನು ಕಾಯ್ದಿರಿ ಇಷ್ಟರವರೆಗೆ. ಕಲೆಯಲ್ಲ ಅಷ್ಟೇ, ಅದನ್ನು ಅಪರೂಪದಲ್ಲೇ ಅಪರೂಪದ ಒಬ್ಬ ಗುರು, ಅಪರೂಪದಲ್ಲೇ ಅಪರೂಪದ ಒಬ್ಬ ಕಲಾವಿದರು. ಸಮಾಜಕ್ಕೆ ಸಮರ್ಪಣೆ ಅಂತ, ಸಮಾಜಕ್ಕೆ ನನಗೆ ಗೊತ್ತಿದ್ದದನ್ನು ಜ್ಞಾನವನ್ನು ಮುಂದಿನ ತಲೆಮಾರಿಗೆ ನಾನು ಕೊಡ್ತೇನೆ ಅಂತ ಒಂದು ಭಾರಿ ದೊಡ್ಡ ಒಂದು ಉದಾತ್ತವಾದಂಥ ಒಂದು ಮನಸ್ಸು ಮತ್ತೊಂದು ಬದ್ಧತೆ ಕೂಡ. ಆ ಒಂದು ಬದ್ಧತೆಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ, ಕರಾವಳಿಯ ಜನತೆಯ ಪರವಾಗಿ, ಯಕ್ಷಗಾನ ಪ್ರೇಮಿಗಳ ಪರವಾಗಿ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ಬೇಕು ಆ ಒಂದು ವಿಚಾರಕ್ಕಾಗಿ. ಆ ರೀತಿಯ ಒಂದು ನಿಮ್ಮ ಕಾಳಜಿ ಇದೆ ಅಲ್ವಾ, ಖಂಡಿತ ಯಕ್ಷಗಾನದ ಒಂದು ಪರಂಪರೆಗೇ ಭಾರಿ ದೊಡ್ಡದೊಂದು ಕಿರೀಟದಲ್ಲೊಂದು ಗರಿ. ಎಸ್ ನಾನು ಎಸ್ ಈ ನಡುವೆ ನಮ್ಮ ಜೊತೆಗೆ ಶಂಕರನ್ ನಾರಾಯಣ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ಕಾರ. 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 ಪೂರ್ಣಿಮಾ ಯತೀಶ್ ರೈ ಅವರ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ. ಎಸ್, ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್ ಪೂರ್ಣಿಮಾ ಯತೀಶ್ ರೈ ಅವರ ಸಾಧನೆ, ಅವರ ಈ ಒಂದು ಯಕ್ಷಗಾನ ಪಯಣದ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅವರ ಯಕ್ಷಗಾನದ ಬಗ್ಗೆ ಹೇಳುದಿದ್ರೆ, ನಮ್ಮ ಕರಾವಳಿಯ ಯಕ್ಷಗಾನವನ್ನ ಮಹಿಳಾ ತಂಡಗಳಲ್ಲಿ ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಯಕ್ಷಗಾನದ ಒಂದು ಮಹಿಳಾ ತಂಡಗಳಿಂದ ಕೂಡ ಸಮರ್ಥವಾಗಿ ನಿಭಾಯಿಸುವಂತ ಒಂದು ಕೆಲಸ ಮಾಡಲಿಕ್ಕೆ ಸ್ತ್ರೀಯರಿಗೆ ಸಾಧ್ಯ ಉಂಟು ಅಂತ ತೋರಿಸಿಕೊಟ್ಟವರಲ್ಲಿ ಪೂರ್ಣಿಮಾ ಯತೀಶ್ ರೈ ಅವರು ಪ್ರಥಮರು ಅಂತ ಹೇಳಲಿಕ್ಕೆ ನಾನು ಆಶಿಸ್ತೇನೆ. ಅವರು ಖಂಡಿತ ನಮ್ಮ ಈ ಪ್ರಾದೇಶಿಕವಾಗಿ ಹೇಳುದಿದ್ರೆ ಗೋವಿಂದಾಸ್ ಕಾಲೇಜಿನಲ್ಲಿ ಹೌದು ಹಲವಾರು ವರ್ಷಗಳಲ್ಲಿ ನಿರ್ದೇಶಕಿಯಾಗಿ ಮಕ್ಕಳನ್ನ ರೂಪುಗೊಳಿಸಿದ್ದಾರೆ ಯಕ್ಷಗಾನಕ್ಕೆ. ಅಲ್ಲಿ ಯಕ್ಷಗಾನ ಹೇಳಿಕೊಡುವುದರೊಂದಿಗೆ ಎಸ್ಡಿಎಂಗೆ ತಮ್ಮ ತಂಡವನ್ನ ಕರೆದುಕೊಂಡು ಹೋಗಿ ಹಲವಾರು ಬಾರಿ ತಂಡ ಪ್ರಶಸ್ತಿಗಳನ್ನು, ಸಮಗ್ರ ತಂಡ ಪ್ರಶಸ್ತಿಗಳನ್ನು ಪಡೆದುಕೊಂಡವರಿದ್ದಾರೆ. ಹೌದು ಹೌದು 20-25 ವರ್ಷಗಳಿಂದ ನಮ್ಮ ಗೋವಿಂದಾಸ್ ಕಾಲೇಜಿನಲ್ಲಿ ಕೂಡ ಕಳೆದ 2 ವರ್ಷಗಳಿಂದ ಯಕ್ಷಗಾನದ ಒಂದು ಸಪ್ತಾಹವನ್ನ ಹಲವು ತಂಡಗಳಿಗೆ ಅವಕಾಶವನ್ನು ಮಾಡಿಕೊಡುವಲ್ಲಿ ಅವರು ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಚ್ಛಿಸ್ತೇನೆ. ಅವರದ್ದು ಆದಂತ ಕಿತ್ತೂರು ರಾಣಿ ಚೆನ್ನಮ್ಮ ಎಂಬ ಪ್ರಶಸ್ತಿಯನ್ನು ಪುರಸ್ಕೃತರಾಗಿದ್ದಾರೆ. ಹೌದು ಹೌದು, ಕರ್ನಾಟಕದ ಭಾರಿ ಪ್ರತಿಷ್ಠಿತ ಪ್ರಶಸ್ತಿ ಅದು. ಅವರು ಮಾಡಿದಂತ ಯಕ್ಷಗಾನದ ಕಿರೀಟ ವೇಷ, ಅದರಲ್ಲೂ ಮುಖ್ಯವಾಗಿ ಮಹಿಷಾಸುರನ ಪಾತ್ರ ಬಹಳ ಒಂದು ಜನ ಮೆಚ್ಚುಗೆಯನ್ನು ಗಳಿಸಿದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಇವತ್ತಿಗೂ ಹಲವು ಮಕ್ಕಳಿಗೆ ಶಿಕ್ಷಣವನ್ನ ನೀಡಿ, ಯಕ್ಷ ಶಿಕ್ಷಣವನ್ನ ನೀಡಿ ತಮ್ಮ ಯಕ್ಷಗಾನದ ಅಭಿಯಾನವನ್ನ ಮುಂದುವರಿಸಿಕೊಂಡು ಹೋಗ್ಲಿ, ಅವರಿಗೆ ಇನ್ನು ಮುಂದೆಯೂ ಉತ್ತಮವಾದಂತ ಅವಕಾಶ ಸಿಕ್ಕಲಿ, ದೇಶದಾದ್ಯಂತ ಅವರು ಸೇವೆಯನ್ನ ಸಲ್ಲಿಸಲಿ, ಯಕ್ಷಗಾನಕ್ಕಾಗಿ ತಮ್ಮ ಜೀವನವನ್ನ ಯಕ್ಷಗಾನಕ್ಕಾಗಿ ಮುಡಿಬಿಡಿಸಾಗಿ ಇಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಯಕ್ಷಗಾನ ಗುರುಗಳೇ, ಗುರುಗಳು ಈ ರೀತಿಯಾಗಿ ತನ್ನ ಶಿಷ್ಯೆಯನ್ನು ಬಣ್ಣಿಸುವುದಿದೆ ಅಲ್ಲ, ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಾಗಿಲ್ಲ. ಭಾರಿ ದೊಡ್ಡ ಪ್ರಶಸ್ತಿ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್, ಮಹಿಷಾಸುರನ ಪಾತ್ರದ ಬಗ್ಗೆ ಹೇಳಿದರು ನಿಮ್ಮ ಗುರುಗಳು. ಯಾವ ಸಂದರ್ಭದಲ್ಲಿ ನೀವು ಮೊದಲಾಗಿ ಮಹಿಷಾಸುರನ ಪಾತ್ರವನ್ನು ಮಾಡಿದ್ರಿ? ಒಂದು ಸವಾಲು ಅಂತ ಇತ್ತ? ಎಸ್, ಯಾವ ರೀತಿ? ಮಹಿಷಾಸುರ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಕಷ್ಟದ ಪಾತ್ರ ಅಂತ ಅನಿಸಿಕೆ. ಹೌದು, ನನ್ಗೆ ಯಕ್ಷಗಾನ ಅಂದ್ರೆ ಪ್ರೀತಿ, ಆದ ಕಾರಣ ಅದನ್ನು ಅಷ್ಟು ಆರಾಧಿಸ್ತಾ ಇದ್ದ ಕಾರಣ ನನಗೆ ಮಹಿಷಾಸುರ ತುಂಬಾ ಅಚ್ಚುಮೆಚ್ಚೆ. ನಾನು ಪ್ರಥಮವಾಗಿ ಮಾಡ್ತಿದ್ದ ಕಿರೀಟ ವೇಷಗಳೇ, ಮುರಾಸುರ ಆಗ್ಲಿ ಅಥವಾ ಅರ್ಜುನ ಅಂತ ಪಾತ್ರಗಳೇ ಅತಿಯಾಗಿ ಮಾಡ್ತಾ ಇದ್ದದ್ದು. ಭಸ್ಮಾಸುರ ಎಲ್ಲ. ಮಹಿಷಾಸುರ ಯಾಕೆ ಇಷ್ಟ ಹೇಳಿದ್ರೆ, ಆ ಸಭೆಯಲ್ಲಿ ಒಂದು ಬರುವ ಚಂದ, ಅದು ನಾನು ಪ್ರಥಮವಾಗಿ ಹೇಳಿದೆಲ್ಲ, ನಮ್ಮ ಊರಲ್ಲಿ ಯಕ್ಷಗಾನ ಆಗುವಾಗ ಆಗ ಯಕ್ಷಗಾನದ ಗಂಧಗಳಿಲ್ಲ ನಮ್ಗೆ.
ಇದೇ ಗಂಗಾ ಶೆಟ್ರ ವೇಷವನ್ನು ಕಂಡು ಮರುಳಾದವಳು ನಾನು. ಆ ಬಣ್ಣದ ಮಾಲಿಂಗಜ್ಜಿ ಎಲ್ಲ ಮಾಡ್ತಿದ್ರು, ಆದ್ರೂ ಅವರನ್ನ ವೇಷನ ಮಹಿಷಾಸುರ ಇಷ್ಟವೇ. ಆದ್ರೆ ಗಂಗಾ ಶೆಟ್ರ ಆ ಒಂದು ಪಾತ್ರ ಚಿತ್ರಣವೊಂದು ವಿಶೇಷ. ಅದು ಯಾಕೋ ಗೊತ್ತಿಲ್ಲ, ಎಲ್ಲರೂ ಒಳ್ಳೆ ಮಾಡುವವರು, ಆದ್ರೂ ನನಗೆ ತುಂಬಾ ಪ್ರಭಾವ ಬೀರಿದ್ದು ಗಂಗಾ ಶೆಟ್ಟಿ. ಅವರು ಚೌಕಿಯಲ್ಲಿದ್ದು ಎದ್ದುಕೊಂಡು ಬರುವಾಗಲೇ ಒಂದು ಅವರ ದೇಹದ ಆಕೃತಿ, ಆ ಕೋಣನ ಒಂದು ಆ ಶೈಲಿ ತುಂಬಾ ಖುಷಿ. ಮಳೆ ಬಂದ್ರು ನಾವು ಅಲ್ಲಿ ಚಂಡಿ ಹಾಕೊಂಡು ಆಟ ನೋಡಿದ್ದುಂಟು. ಹಾಗಾಗಿ ಅವರ ನಡೆಗಳು ಅದನ್ನೆಲ್ಲ ಮತ್ತೆ ಆ ರಾಳ ಹಾಕಿಕೊಂಡು ಬರುವುದೆಲ್ಲ ಏನೋ ಒಂದು ಅಚ್ಚುಮೆಚ್ಚು. ಇದನ್ನ ಮಾಡ್ಲೇಬೇಕು ಅಂತ ಮನಸ್ಸಲ್ಲಿ ಆಶಿಸಿದ್ದೆ. ಅದು ನಮ್ಮ ಗುರುಗಳ ನಡೆಗಳನ್ನು ಅಷ್ಟು ಚೆಂದಾಗಿ ಹೇಳಿಕೊಟ್ರು, ಸ್ವರಭಾರ ಹೇಳಿಕೊಟ್ರು. ಮತ್ತೆ ಅವರ ಪಾತ್ರವನ್ನು ಕಂಡು ಆಕರ್ಷಿತಳಾದ ಕಾರಣ, ಮತ್ತೆ ಅದರ ಬಗ್ಗೆ ಆಸಕ್ತಿ ಹೆಚ್ಚಿದ್ದ ಕಾರಣ ಅದಕ್ಕೆ ನಾನು ಅಂದೊಂದು ಎಂತ ಹೇಳ್ತೇನೆ, ಆ ಪಾತ್ರಕ್ಕೆ ಒಗ್ಗಿ ಹೋದೆ ಅಂತ. ಪರಕಾಯ ಪ್ರವೇಶ ಅಂತ ಹೇಳ್ತೇವೆ. ಅದು ಸಭೆಯಲ್ಲಿ ಬರುವುದಾಗ್ಲಿ, ರಾಳ ಹಾಕೊಂಡು ಬರುವುದಾಗ್ಲಿ, ನನಗೆ ಗುರುಗಳು ಬೈತಾ ಇದ್ರು, ನೀನು ಅಷ್ಟು ಸಭೆಯಲ್ಲಿ ಹಾರಾಟ ಮಾಡಿದ್ರೆ ರಂಗಸ್ಥಳದಲ್ಲಿ ಕುಣಿಯದಿದ್ರೆ ಬಡಿತೇನೆ ಚಂಡಕೋಲಲ್ಲಿ ಅಂತ. ಅದು ಅಷ್ಟು ಒಂದು ಖುಷಿಯ ಪಾತ್ರ. ಈ ಮಹಿಷಾಸುರ ನಾನು ಇನ್ನೊಂದು ತುಂಬಾ ಸಂತೋಷ ಪಟ್ಟು ಆಸ್ವಾದಿಸಿದೆ, ತುಂಬಾ ಹೆಸರು ಬಂದ ಅದೇ ಗಂಗಾ ಶೆಟ್ರ ಆಗ ಹೇಳಿದ್ರಲ್ಲ, ಅವರೊಂದು ಮಾತು ಹೇಳಿದ್ರು, ಗಂಡಸರಿಗೇನು ಕಡಿಮೆ ಮಾಡಿ, ಅದನ್ನೇ ನಮ್ಗದು ಸನ್ಮಾನ ನಾವು ಮಾಡಿದ್ದೇವಂತ ಅಲ್ಲ, ಅದು 100 ಜನ 1000 ಜನ ಗುರುತಿಸಿ ಅದನ್ನು ಹೇಳುವಂತದ್ದೇ ಅದೊಂದು ದೊಡ್ಡ ಪ್ರಶಸ್ತಿ. ಎಲ್ರು ಈಗ ಮಹಿಷಾಸುರ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಎಲ್ಲಿ ಹೋದ್ರು ಕೂಡ. ಪೂರ್ಣಿಮಾ ಕೇಳೋ ನೀವರ ಗುರ್ತಂಟ, ಇಲ್ಲ ಮಹಿಷಾಸುರನ್ನ ಗುರ್ತಂಟು ಅಂತ. ಮತ್ತೆ ಈ ಸ್ಥಳದ ಒಂದ್ಸಲ ಹೇಳ್ಬೇಕಾಗ್ತದೆ, ಟೌನ್ ಹಾಲ್ ಅಲ್ಲಿ ಇದೆ ಸುಮಂಗಲ ರತ್ನಾಕರ್ ಅವರ ದೇವ ಮಹಾತ್ಮೆ, ಪ್ರಥಮ ವರ್ಷ ಅಂದ್ರೆ ಸಂಪೂರ್ಣ ಮಹಿಳೆಯರೇ, ಸಂಪೂರ್ಣ ದೇವ ಮಹಾತ್ಮೆ. ಅದರಲ್ಲಿ ಮಹಿಷಾಸುರನ ಪಾತ್ರ. ಅಲ್ಲಿ ಒಬ್ರು ಒಂದು ಮಾತು ಹೇಳಿದ್ರು, ಹೆಸರು ಬೇಡ, ಹೆಣ್ಣು ಮಕ್ಕಳು ಎಷ್ಟು ಮಾಡಿದ್ರು ಮಾಡ್ಲಿಕ್ಕಿಲ್ಲ ಅಂತ. ಅದು ಒಂದು ಚಾಲೆಂಜ್ ಆಗಿ ತಗೊಂಡೇವು ನಾವು. ಯಾಕೆ ಮಾಡಬಾರ್ದು, ಗಂಡಸರಾಗಿ ಹೆಣ್ಮಕ್ಳು ಯಾಕೆ ಮಾಡುದಿಲ್ಲ ಯಾವ ಪಾತ್ರವನ್ನು? ಎಷ್ಟು ಮಾಡಿದ್ರು ಯಾವ ಪಾತ್ರ ಮಾಡಿಯಾರು ಮಹಿಷಾಸುರ ಅಥವಾ ಬಣ್ಣದೇಶ ಮಾಡ್ಲಿಕ್ಕಿಲ್ಲ ಅಂತ ಚಾಲೆಂಜ್ ಆಗಿ ತಗೊಂಡೆ. ಅಷ್ಟು ಆ ದಿನ ಅಂದ್ರೆ ಏನ್ ಹೇಳಿದ ಅದೊಂದು ಕೆಲವು ಸಲ ಅದು ನಮ್ಮ ಒಳ್ಳೆದಕ್ಕಾಗ್ತದೆ, ನಾವೆಲ್ಲರೂ ಸ್ವಲ್ಪ ಕೇರ್ಲೆಸ್ ಮಾಡ್ತೇವೆ. ಅಂತವರ ಮಾತುಗಳು ನಮ್ಗೆ ಒಂದು ಪ್ರೇರಣೆ ಕೂಡ ನಮ್ಮನ್ನು ಕೆಲವೊಮ್ಮೆ ಅದೊಂದು ಪಾಸಿಟಿವ್ ಆಗಿ ನಮಗೆ ಏನ್ ಮಾಡ್ಲಿಕ್ಕಿಲ್ಲ ಅಂತ ಅದೇ ವೇದಿಕೆಯಲ್ಲಿ ಹೇಳಿದವರ ಮಾತನ್ನು ಬಾಯಿ ಮುಚ್ಚಿಸಿದೆ ನಾವು ಮಹಿಳೆಯರು. ಅಲ್ಲಿ ಕುಂಬ್ಳೆ ಸುಂದರ್ ರಾವ್ ಎದುರಾಗೆ ಇದ್ರು, ಲೈವ್ ಇತ್ತು, ಅಮೃತ ಸೋಮೇಶ್ವರ್ ಅಂತವರೆಲ್ಲ ಆ ಪಾತ್ರವನ್ನು ಕಂಡು ಒಳ್ಳೆಯ ಅಭಿಪ್ರಾಯ. ಅದು ನಮ್ಗೆ ಒಂದು ಖುಷಿಯಾಗಿದೆ. ಕುಂಬ್ಳೆ ಸುಂದರ್ ಅವರು ಈಗಲೂ ಹೇಳ್ತಾರೆ, ದಾನೆಯ ಮಹಿಷಾಸುರ ಇತ್ತೆಲ್ಲ ನಿಕ್ಕ ಮೈಟು ಅರ್ಪುಣ ಅಂತ. ಮೊನ್ನೆ ಸಿಕ್ಕಿರಲ್ಲ ಆ ಪಾತ್ರನವರು ಕಂಡು ಅಲ್ಲೇ ಹೇಳಿದವರು, ಒಂದು ಮಹಿಷಾಸುರ ಅಂಜ ಪೊಂಜೋಯ ಅಂತ. ಅಂದ್ರೆ ಅವರ ಮಾತುಗಳು ನಮ್ಗೆ ಸ್ಫೂರ್ತಿ ಅಂತ. ಅದು ಮತ್ತಷ್ಟು ನಮ್ಮನ್ನು ಎತ್ತರಕ್ಕೆ ಬೆಳೆಸಿತ್ತು. ಖಂಡಿತ ನಾವು ಕಲಾವಿದರು ಅನುಭವಿಗಳು ಅದನ್ನು ಇನ್ನೂ ಕೂಡ ಏನು ಅವರಿಗೆ ಕಣ್ಣಿಗೆ ಕಟ್ಟುವಂತೆ ನಿಮ್ಮನ್ನು ಸಂಪಾಜೆ ಸೀನಪ್ರೈ ಅವರು, ಪುತ್ತೂರು ಶ್ರೀಧರ ಮಂಡಿ ಅವರು, ಭಂಡಾರಿ ಅವರು, ಅಂದ್ರೆ ಇಂಥವರೆಲ್ಲ ಅವರ ಮಾತುಗಳು ನಾವು ಏನು ಸಾಧಿಸಿದ್ದೇವೆ ಅಂತಲ್ಲ, ನಾವು ಮಾಡಿದ್ರಲ್ಲಿ ನಾವು ತೃಪ್ತಿಯನ್ನು ಹೊಂದಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಅದು ನಮ್ಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು, ಅಥವಾ ನಮ್ಗೆ ಒಂದು ಆಶೀರ್ವಾದ. ಯಕ್ಷ ಪಯಣದಲ್ಲಿ ಮತ್ತೊಂದು ಭಾಗ್ಯ ಕೂಡ ಅಂತ ಒಂದು ಹಿರಿಯ ಕಲಾವಿದರ ಒಂದು ಆಶೀರ್ವಾದ, ಅವರಿಂದ ಒಂದು ಪ್ರೋತ್ಸಾಹದ ಮಾತು ಪಡೆಯುವಂಥದ್ದು. ಮೇಡಮ್, ತುಂಬ ಖುಷಿಯಾಯಿತು. ಅನೇಕ ಮಂದಿ ನಿಮ್ಮ ಶಿಷ್ಯರು, ನಿಮ್ಮ ಗುರುಗಳು ಮಾತನಾಡಿದರು. ನಿಮ್ಮ ಈ ಒಂದು ಪಯಣ 3 ದಶಕಗಳ ಯಕ್ಷಗಾನದ ಪಯಣ, ಮತ್ತು ಅದರಲ್ಲಿ ನೀವು ಪಡೆದಂಥ ಒಂದು ಸಾಧಿಸಿದ ಸಾಧನೆ, ಪಡೆದಂಥ ಖ್ಯಾತಿ ಅದ್ಭುತವಾದದ್ದು. ಮತ್ತು ಯಾವತ್ತೂ ಕೂಡ ಈ ತುಳುನಾಡಿನ ಮಣ್ಣು, ಈ ತುಳುನಾಡಿನ ಜನ ನೆನೆಯುವಂಥದ್ದು. ನೀವು ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನೂರಾರು ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಪಾಠವನ್ನು ಹೇಳಿಕೊಡ್ತಾ ಇರುವಂಥದ್ದು, ಬೋಧಿಸ್ತಾ ಇರುವಂಥದ್ದು, ತುಂಬ ಅದು ಒಂದು ಅನನ್ಯವಾದಂಥ ಸೇವೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡಬೇಕಾಗಿದೆ. ಕೊನೆಯದಾಗಿ ಈ ಒಂದು ಮಾತುಕತೆಯನ್ನು ಮುಗಿಸುವ ಸಂದರ್ಭದಲ್ಲಿ ನೀವು ನಿಮ್ಮ ಈ ಯಕ್ಷಗಾನದ ಪಯಣದಲ್ಲಿ ನೀವು ಥ್ಯಾಂಕ್ಸ್ ಹೇಳುವಂಥದ್ದು, ನಿಮ್ಮ ಬಂಧು ಬಳಗ, ಸ್ನೇಹಿತರು, ಮನೆಯವರು ಯಾರಿಗೆ ಇದ್ದರೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬೋದು ಈ ವೇದಿಕೆಯ ಮೂಲಕ. ಅಂದ್ರೆ ನನ್ನ ಯಕ್ಷಗಾನದ ಪಯಣದಲ್ಲಿ ಒಂದು ಕಲ್ಲನ್ನು ಮೂರ್ತಿಯನ್ನಾಗಿ ಕೆತ್ತಿ ಅದಕ್ಕೆ ರೂಪ ಕೊಟ್ಟವರು ಗುರುಗಳೆಲ್ಲ. ಹಾಗೆ ಪ್ರಪ್ರಥಮವಾಗಿ ಯಕ್ಷಗಾನದಿಂದ ನನ್ನ ಗುರುಗಳನ್ನು ರಮೇಶ್ ಶೆಟ್ಟಿ ಬಾಯರ್,
ಹಾಗೆ ಈಶ್ವರಂ ಪಣಂಬುರವರು, ಮತ್ತೆ ಹರಿನಾರಾಯಣ ಬೈಪಡ್ತಾರಾಗ್ಲಿ, ಲೀಲಾವತಿ ಬೈಪಡ್ತಾರು, ಮತ್ತೆ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್, ಇವರೆಲ್ಲ ಹಿಮ್ಮೇಳದಾಗ್ಲಿ ನನ್ನ ನಾಟ್ಯ ಗುರುಗಳೆಲ್ಲ. ಹಾಗೆ ನನ್ನ ಯಕ್ಷಗಾನ ರಂಗದಲ್ಲಿ ಹಲವಾರು ಮಂದಿ ನನಗೆ ಗುರುಗಳಾಗಿ, ಅಂದ್ರೆ ನನಗೆ ಕೆಲವು ಪಾತ್ರಗಳ ಬಗ್ಗೆ ನಾನು ಹಲವಾರು ಖ್ಯಾತ ಕಲಾವಿದರಲ್ಲೆಲ್ಲ ಕೇಳಿದ್ದೇನೆ. ತುಂಬ ಜನ ಇದ್ದಾರೆ. ನಾನು ಹೇಳಿದಾಗೆ ಸಂಪಾಜ ಸೀನಪ್ರಯ ಆಗಲಿ, ಉಬ್ಬಾರಡ್ಕ ಉಮೇಶ್ ಶೆಟ್ಟಿ, ಶ್ರೀಧರಮಣ್ಣ ಅಂತ ಹಲವಾರು, ಸುಬ್ರಾಯ ಹೊಳ್ಳರು, ಈಗ ತಾಳಮದ್ಲೆಯಲ್ಲಿ ಕೆಲವೊಂದು ಸಾರಿ ಭಾಗವಹಿಸಿದ್ದೆ, ಅದಕ್ಕೆ ಹರೀಶ್ ಬಳಂತಿ ಮೊಗರವರು, ಹಾಗೆ ಮತ್ತೆ ನಮ್ಮ ಸಹಪಾಠಿಗಳೆಲ್ಲ ಇವರೆಲ್ಲ ನನ್ನ ಜೊತೆಯಲ್ಲಿದ್ದರು. ಮುಖ್ಯವಾಗಿ ನಮ್ಮ ಅಣ್ಣ ಮಾಧವ್ ಶೆಟ್ಟಿ ಬಾಳ ಅವರನ್ನು ನಾನು ಹೇಳಬೇಕು. ಯಾಕಂದ್ರೆ ಯಕ್ಷಗಾನ ಪಾದಾರ್ಪಣೆ ಮಾಡ್ಬೇಕಾದ್ರೆ ನನ್ನ ಅಣ್ಣ ಕಾರಣ, ತಂದೆ ತಾಯಿ ಅತ್ತೆ ಮಾವ. ಹಾಗೆ ಮತ್ತೊಂದು, ನಾನು ಈ ಯಕ್ಷಗಾನ ರಂಗದಲ್ಲಿ ನನ್ನ ಕಲಾ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ದೊಡ್ಡ ಒಂದು ನನಗೆ ವೇದಿಕೆ ಸಿಕ್ಕಿದ್ದು ಪಟ್ಲ ಫೌಂಡೇಶನ್ ಟ್ರಸ್ಟ್. ಹಾಗಾಗಿ ಸತೀಶ್ ಅಣ್ಣನಿಗೂ ನಾನು ಆಭಾರಿ ಹೇಳ್ಬೇಕಂದ್ರೆ ಅವರ ಫುಲ್ ತಂಡ, ಅದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ, ಅವರೆಲ್ಲ ನಮ್ಗೆ ಒಂದು ಖುಷಿ ಅಂತ ಹೇಳ್ತೇನೆ. ಕಲಾ ಸೇವೆ ಮಾಡುವುದಕ್ಕೆ ನಮ್ಗೆ ಅದೊಂದು ದಾರಿ. ಅವರು ನಾವು ಕೊಟ್ಟದ್ದು ಕೊಡುಗೆ ಸಣ್ಣದು, ಅದನ್ನು ಅವರು ದೊಡ್ಡದು ಮಾಡಿದ್ದಾರೆ. ಆದ್ರೂ ಅವರ ಜೊತೆಯಲ್ಲಿ ನಾವಿದ್ದುಕೊಂಡು ಕಲಾ ಸೇವೆಗೆ ನಾವು ಸ್ಪಂದಿಸ್ತೇವೆ. ಮತ್ತೆ ನಾವು ಏನು ಹೇಳಿದ್ರು, ಅಣ್ಣ ಇಂಥವರಿಗೊಂದು ಸಹಾಯ ಮಾಡ್ಬೇಕು ಹೇಳಿದ ಕ್ಷಣ ಆ ಕ್ಷಣವೇ ಸ್ಪಂದಿಸ್ತಾ ಇದ್ದಾರೆ. ಅವರು ಹೇಳಿದಾಗೆ ಅವರನ್ನು ನಾವು ಸಣ್ಣದ್ರಲ್ಲಿ ಕಂಡವಳೆ, ಮೊದಲಿಂದವರು ತಮ್ಮನ ಹಾಗೆ ಹೌದು. ಆದ್ರೂ ಸಹ ಅವರು ಸ್ಪಂದಿಸುವ ರೀತಿ ಮತ್ತೆ ಯಾವ್ದು ಎಲ್ಲವೂ ನಮ್ಗೆ ಒಂದು ಕಲಾವಿದರಿಗೆ ಒಂದು ಸಹಾಯ ಮಾಡ್ಲಿಕ್ಕೆ ಅದೊಂದು ದಾರಿ ಅಂತ ಹೇಳ್ತೇನೆ. ನಮ್ಮ ದಾರಿಯಲ್ಲೂ ನನ್ನ ಗಂಡ ಎಲ್ಲ ಕೆಲವರಿಗೆ ಮದುವೆ ಆಗುವುದಕ್ಕ ಅಥವಾ ಇನ್ನಿತರ ಹೀಗೆ ಸೇವೆಗೆ ಸ್ಪಂದಿಸ್ತಾರೆ. ಅದು ಭಾಗ್ಯ, ಎಲ್ಲರೂ ಕೊಡುವುದಿಲ್ಲ, ಆದ್ರೂ ಹೇಳಿ. ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ತಂಡದಲ್ಲಿದ್ದ ಎಲ್ಲ ಕಲಾವಿದೆಯರು, ನನ್ನ ಶಿಷ್ಯರು, ಅತಿಥಿ ಕಲಾವಿದೆಯರು ಹಾಗೂ ನನ್ನ ಬೆನ್ನೆಲುಬಾಗಿ ಈಗ ತುಂಬ ಈಗ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಅವರಿಗೊಂದು ಗಂಡಸರ ಬಲ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ದೂರ ದೂರದ ಪಯಣಗಳಿಗೆ ನಮ್ಗೆ ಬೇಕಾ. ಹಾಗಿರುವಾಗ ಇವರು ನಮ್ಮ ಆಗ ಮೂವರ ಹೆಸರನ್ನು ನಾನು ಉಲ್ಲೇಖಿಸಿದೆ, ಅವರು ಇದ್ರು ನನ್ನ ಜೊತೆ. ಮತ್ತೆ ಗಂಗಾಧರ ಪೂಜಾರಿ, ರಾಜ್ಕುಮಾರ್ ಮಾಸ್ಟ್ರು, ಅವರು 32 ವರ್ಷದಿಂದ ನನ್ನ ಜೊತೆಗಿದ್ದಾರೆ. ಮಹಿಷಾಸುರ ಹೋಗ್ಬೇಕು ಅಂತ ಹೇಳಿದ್ರೆ ಮಹಿಷಾಸುರ ಪಾತ್ರ ಮೇಲೆ ಹೇಳ್ಬೇಕಾದ್ರೆ ನನ್ನ ಬೆನ್ನ ಹಿಂದೆ ರಾಳ, ದೊಂದಿ, ನೀರು ಎಲ್ಲ ಕೊಟ್ಟು ನನ್ನನ್ನು ಪೋಷಿಸಿದವರು ಅದೆಷ್ಟೋ ಮಂದಿ. ಹಾಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರ ಹೆಸರು ಈಗ ಹೇಳಲಿಕ್ಕೆ ನನಗೆ ಕಷ್ಟ. ಶಂಕರನಾರಾಯಣ ಮೈರ್ಪಾಡಿ ಅವರು ಕೂಡ ನನಗೆ ಹಲವಾರು ಸಹಕಾರಗಳನ್ನು ಮಾಡಿದ್ದಾರೆ. ಅವರ ಮಗಳು ಕೂಡ ನನ್ನ ಜೊತೆಯಲ್ಲಿದ್ದಾಳೆ. ಹಾಗೆ ಅವರಿವರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಜಕಾರು ಬಾಲಕೃಷ್ಣ ಶೆಟ್ಟಿ ಮುಂಬೈ ಅವರು 4 ವರ್ಷಗಳ ಕಾಲ ನಮಗೆ ಮಹಿಳಾ ತಂಡವನ್ನು ಅಲ್ಲಿ ಕರೆಸಿ ಕಾರ್ಯಕ್ರಮವನ್ನು ಕೊಟ್ಟು ಮುಂಬೈ ನಗರದಲ್ಲಿ ನಮ್ಮನ್ನು ಪರಿಚಯಿಸಿ ನಮಗೆ ಒಳ್ಳೆ ಕೀರ್ತಿ ತಂದು ಕೊಟ್ಟಿದ್ದಾರೆ. ಅದು ಅವರನ್ನು ನಾನು ಸ್ಮರಿಸಬೇಕು. ಹಾಗೆ ಯತೀಶ್ ರೈ ಅವರು ಸದಾ ಜೊತೆಗಿದ್ದಾರೆ. ಹೌದು, ಅವರು ಖಂಡಿತ ಅವರ ಸಹಕಾರ ಇಲ್ಲದೆ ಮುಂದುವರಿಲಿಕ್ಕೆ ಮಕ್ಕಳು ಸಾಕ್ಷ್ಯ ಮತ್ತೆ ಸಾತ್ವಿಕ್ ಅವರ ಸಂಪೂರ್ಣ ಸಹಕಾರ. ಹಾಗೆ ಪ್ರತಿಯೊಬ್ರು ನೆರೆಕರವರಾಗ್ಲಿ ಎಲ್ರು ಒಂದು ಬಳಗದವರು, ದೊಡ್ಡ ಪರಿವಾರ. ನಾನು ಹೇಳಲಿಕ್ಕೆ ಸಮಯ ಸಾಕಾಗ್ಲಿಕ್ಕಿಲ್ಲ. ಸ್ವಾಮೀಜಿ ಅವರುಗಳೆಲ್ಲ, ಮಠಾಧೀಶರುಗಳು ಎಲ್ಲ, ಒಡಿಯೂರು ಸ್ವಾಮಿಗಳಾಗ್ಲಿ, ವಜ್ರದೇಹಿಯವರಾಗ್ಲಿ, ಎಡನೀರು ಸ್ವಾಮಿಗಳು, ಅಂತವರೆಲ್ಲ ನಮ್ಮನ್ನು ಬೆಳೆಸಿದ್ದಾರೆ. ಎಲ್ರು ಅವರಿವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ತುಂಬಾ ಖುಷಿ ಆಯ್ತು. ತುಂಬಾ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಮಾತನಾಡಿದ ಅಷ್ಟೂ ಮಂದಿ ಕೂಡ ಒಬ್ಬ ಯಕ್ಷಗಾನ ಕಲಾವಿದೆಯಾಗಿ, ನಿಮ್ಮನ್ನು ಒಬ್ಬ ಗುರುವಾಗಿ, ಶಿಷ್ಯೆಯಾಗಿ ತುಂಬ ಚೆನ್ನಾಗಿ ಬಣ್ಣಿಸಿದ್ದಾರೆ. ಎಸ್ ಮೇಡಮ್, ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದದಕ್ಕೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನಿಮಗೆ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ನಾನು ಧನ್ಯವಾದನ ಹೇಳಬೇಕು. ಯಾಕೆಂತ ಹೇಳಿದ್ರೆ ನಮ್ಮಂತಹ ಕಲಾವಿದರನ್ನು ಸಮಾಜಕ್ಕೆ ಪರಿಚಯಿಸಿದ್ದೀರಿ, ಅದು ಕೂಡ ದೊಡ್ಡ ವಿಚಾರ. ಯಾಕಂದ್ರೆ ನಾವು ಮಾಡಿದ್ದ ಸಾಧನೆ ಸಣ್ಣದಾದರೂ 4 ಜನರಿಗೆ ತಿಳಿಯಪಡಿಸುವುದು ದೊಡ್ಡ. ಹಾಗಾಗಿ ನಿಮಗೂ ಹಾಗೂ ನಮ್ಮ ಎಲ್ಲ V4 ಚಾನಲ್ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಧರ್ಮ ಅದು. ಕಲಾವಿದರನ್ನು, ಸಾಧಕರನ್ನು ಪರಿಚಯಿಸುವುದು ನಮ್ಮ ಧರ್ಮ ಅಂತ ನಾವು ನಂಬಿದವರು. ಎಸ್, ನಾನು ಮತ್ತೊಮ್ಮೆ ಸಮಸ್ತ ವೀಕ್ಷಕರಿಗೂ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು, ಕಲಾಸಂಚಯ ಮಾತುಕತೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.